ಪ್ರೇಯರ್ ಮಾಡಿ ಮಾತಾಜಿ. ಆಯ್ತಲ್ಲ ಇವ ಮತ್ತೆ ಲೈವ್ ಆಗಿದೆ, ನಿಮ್ಗೆ ಇದು ಮಾಡ್ತೀನಿ. ನೀವೆಲ್ಲಿದ್ದೀರಾ ನಾಗವೇಣಿ ಮಾತಾಜಿ? ಸಿಗ್ತಾ ಇಲ್ಲ. ನಾನು ಫಸ್ಟ್ ನಾನು ಇದ್ರಲ್ಲಿ ಫಸ್ಟ್ ಇರ್ತೇನೆ ಅಷ್ಟೇ. ಸಿಕ್ಕಿತ ಮಾತಾಜಿ? ಸಿಕ್ಕ್ರಿ. ಆಯ್ತು, ಮಾಡಿದ್ದೇನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ. ಶಕುಂತಲಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಸೇವ್ ಮಾಡಿಟ್ಟದು ಎಲ್ಲಿದೆ ಏನು? ನೀವು ಸೇವ್ ಮಾಡಿ ಇಟ್ಟದ್ದು ಸಿಗುದಿಲ್ಲವಾ? ಓಕೆ, ನಾವು ಇದು ಹಾಡುವ, ನವಗೌರ ಹರಿ. ಅಯ್ಯೋ ಕೃಷ್ಣ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ. ಸ್ಕ್ರೀನ್ ಬಂತಾ? ಬಂದಿದೆ ಮಾತಾಜಿ, ಬಂದಿದೆ. ಆಡಿ ಮಾತಾಜಿ, ಒಬ್ಬೊಬ್ರು ಒಂದೊಂದು ಚರಣ ಗೊತ್ತಾಗ್ಲಿ. ನವ ಗೌರವರಂ ನವ ಪುಷ್ಪಶರಂ ನವ ಭಾವಧರಂ ನವಲಾಸ್ಯಪರಂ ನವ ಹಾಸ್ಯಕರಂ ನವ ಹೇಮವರಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ. ನವ ಪ್ರೇಮಯುತಂ ನವನೀತಶುಚಂ ನವವೇಷಕೃತಂ ನವ ಪ್ರೇಮರಸಂ ನವಧಾವಿಲಸಶುಭ ಪ್ರೇಮಮಯಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ. ಹರಿ ನಾಮದ ಕರ ಜಪ್ಯಕರಂ ಹರೇ ರಾಮ ಪರಂ ನಯನೇ ಸತತಂ ಪ್ರಣಯಾಶ್ರುಧರಂ ಪ್ರಣಮಾಮಿ ಶಚಿ ಸುತ ಗೌರವರಂ ಪ್ರಣಮಾಮಿ ಶಚಿ ಸುತ ಗೌರವರಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಜನತಾ ಭವತಾಪಹರ ಪರಮಾತ್ಮಪರಾಯಣ ಲೋಕಗತಿ ಲವಲೇಹಕರಂ ಜಗತಾ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಮೂರನೇದು ಹರಿಭಕ್ತಿ ಹೇಳ್ಬೇಕಾಗಿತ್ತು ಮಾತಾಜಿ. ಹರಿಭಕ್ತಿ ಪರಂ ಹೇಳ್ಬೇಕಿತ್ತು, ನೀವು ಮುಂದಕ್ಕೆ ಹೇಳ್ರಿ. ಮೂರನೇದು ಹೇಳ್ಬೇಕಿತ್ತು. ಆಯ್ತು ಮಾತಾಜಿ, ಸರಿಯಾಗಿ ಹೇಳಿದ್ದಾರೆ, ಸರಿಯಾಗಿ ಹೇಳಿದ್ದಾರೆ. ಓಕೆ, ಹೇಳಿ. ನಿಜ ಭಕ್ತಿಕರಂ ಪ್ರಿಯ ಚಾರುತರಂ ನಟ ನರ್ತನ ನಾಗರ ರಾಜಕುಲಂ ಕುಲಕಾಮಿನಿ ಮಾನಸ ಲಾಸ್ಯಕರಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ. ಹರೇ ಮಾತಾಜಿ, ಧನ್ಯವಾದಗಳು. ಕರತಾಲಬಲಂ ಕಲಕಂಠರವಂ ಮೃದುವಾದ್ಯ ಸುಮೀನೀಕಯ ಮಧುರಂ ನಿಜ ಭಕ್ತಿ ಗುಣಾವೃತ ನಾಟ್ಯಕರಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ. ಹರೇ ಕೃಷ್ಣ ಮಾತಾಜಿ. ಮೃತಂ ಪುನರ್ನಂದಸುತಂ ಧರಣಿ ಸುಚಿತ್ರ ಭವಭಾವೋಚಿತಂ ಧರಣಿ ಸುಚಿತ್ರಂ ಭವಭಾವೋಚಿತಂ ತನುದಾನಚಿತಂ ನಿಜವಾಸಯುತಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ. ಕೃಷ್ಣ ಮಾತಾಜಿ. ಅರುಣಂ ನಯನಂ ಚರಣಂ ವಸನಂ ವದನೆ ಸ್ಖಲಿತಂ ಸ್ವಕನಾಮಧುರಂ
कुरुते सुसरं जगतज्जीवनं प्रणमामि शचीसुत गौरवरं ಪ್ರಣಮಾಮಿ ಶಚೀಸುತ ಗೌರವರಂ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಓದೋಣವಾ ಇದು? ನಾವು Great ಟೈಮ್ ಆಗ್ತದೆ. ಸಾಕಾಗ್ಲಿಕ್ಕಿಲ್ಲ. Great ನಾವಿಲ್ಲಿ ಆಗ್ತದೆ. ಹರೇ ಕೃಷ್ಣ ಹೇಳೋಣ. ಹರೇ ಕೃಷ್ಣ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ ನೀವ್ ತೆಗೀರಿ ಕೃಷ್ಣ ಮಾತಾಡಿ. ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ನೀವು ಕೃಷ್ಣ ಪ್ರೇಯರ್ ಹೇಳಿ, ಅಷ್ಟೊತ್ತಿಗೆ ತೆಗಿತೇನೆ. ಹರೇ ರಾಮ್ ಹರೇ ರಾಮ್ ಹರೇ ರಾಮ್ ರಾಮ ರಾಮ್ ಹರೇ ಹರೇ ರಾಮ 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 ಹರೇ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ, ಪ್ರೇಯರ್ ಹರೇ ಹೇಳಿ ಮಾತಾಜಿ. ಕೃಷ್ಣ ಹರೇ ರಾಮ 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 ಹರೇ ಕೃಷ್ಣ ಹರೇ ಕೃಷ್ಣ. ಎಲ್ರು ಹೇಳೋಣ. ಜಯ ಜಯ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ನಿತ್ಯ ಗೌರ ಭಕ್ತ ಜಯ ವೃಂದ. ಚಂದ್ರ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ 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 ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹೇಳಿ ಮಾತಾಜಿ, ಲಲಿತ ಮಾತಾಜಿ. ಅದ್ವೈತ ಜಯ ಚಂದ್ರ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಗೌರ 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 ಹರೇ ಗೌರ 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 ಹರಿ. ಜೈ ಸಚಿನಂದನ ಗೌರ ಹರೇ. ಜೈ ಸಚ್ಚಿದಾನಂದ ಗೌರ ಹರಿ. ಗೌರಾಂಗ 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 ಗೌರಂಗ 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 ಗೌರಂಗ. ಜೈ ಸಚಿನಂದನ ಗೌರ ಹರೇ. ಜೈ ಸಚ್ಚಿನಂದನ ಗೌರ ಹರಿ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಾರ್ಥನೆ ಮಾಡೋಣ. ಓಂ ನಮೋ Okay. ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತಿ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತೃಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಎಲ್ಲರಿಗೂ ಈ ಸಂಜೆಯ ತರಗತಿಗೆ ಸ್ವಾಗತ ಸುಸ್ವಾಗತ. ನಿನ್ನೆ ನಾವು ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಅವರಲ್ಲಿ ಜಗನ್ನಾಥಪುರಿಯಿಂದ ಬಂದ ಒಂದು ಲೀಲೆಯನ್ನು ನೋಡಿದ್ದೇವೆ ಅಲ್ವಾ. ಅಲ್ಲಿಂದ ಅವರು ಬರ್ತಾರೆ, ಕಾಶಿಗೆ ಬರ್ತಾರೆ, ಕಾಶಿಯಿಂದ ಪ್ರಯಾಗಿಗೆ, ಪ್ರಯಾಗನಿಂದ ಪುನಃ ಬೃಂದಾವನಕ್ಕೆ ಬರ್ತಾರೆ. ಬೃಂದಾವನದಲ್ಲಿ ಅವರು ಏನ್ ಮಾಡ್ತಾರೆ, 12 ವನಗಳನ್ನು ಸುತ್ತಾ ಇರ್ತಾರೆ. ಅದರ ಬಗ್ಗೆ ನಾವು ಇವತ್ತು ನೋಡ್ಲಿಕ್ಕಿದ್ದೇವೆ. ಅವರ ಬಗ್ಗೆ ಅಲ್ಲಿ ಬರ್ತಾ ಬರ್ತಾ ದಾರಿಯಲ್ಲಿ ನಡೆದಿರುವಂತಹ ಕೆಲವು ಲೀಲೆಗಳನ್ನು ಸಹ ನಮ್ಗಿಲ್ಲಿ ನೋಡ್ತಾ ಹೋಗ್ಬೋದು. ಶ್ಲೋಕ 113 ನಿನ್ನೆ ಆಗಿದೆ. ಅವನ ಹೆಸರು ಕೃಷ್ಣ ಚೈತನ್ಯ, ಜಗತ್ತಿಗೆ ಸರ್ವ ಮಂಗಳಕರ. ಅವನ ಬಗ್ಗೆ ಎಲ್ಲವೂ, ಅವನ ಹೆಸರು, ರೂಪ ಮತ್ತು ಗುಣಗಳು, ಅದಕ್ಕೆ ಯಾವ ಸಾಟಿ ಇಲ್ಲ ಅಂತ ಹೇಳ್ತಾರೆ. ಭಗವಂತನ ಗುಣ, ರೂಪ, ಲೀಲೆ, ಅವನ ಹೆಸರು ಎಲ್ಲವೂ ಮಂಗಳಕರ, ಅದಕ್ಕೆ ಸರಿಸಾಟಿ ಯಾವುದೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ.
ಮತ್ತೆ ಅವನನ್ನು ನೋಡುವ ಮೂಲಕ ಅವನು ದೇವೋತ್ತಮ ಪರಮಪುರುಷನ ಎಲ್ಲಾ ಗುಣಲಕ್ಷಣಗಳನ್ನು ಹೊಂದಿದ್ದಾನೆಂದು ಅರ್ಥ ಮಾಡಿಕೊಳ್ಳುತ್ತಾನೆ. ಅಂತಹ ಗುಣಲಕ್ಷಣಗಳು ಖಂಡಿತವಾಗಿಯೂ ಅಸಾಮಾನ್ಯ, ಅದನ್ನು ಯಾರು ನಂಬುತ್ತಾರೆ ಅಂದ್ರೆ ಭಗವಂತನ ಆ ಒಂದು ರೂಪ ಲಕ್ಷಣಗಳು ಗುಣಲಕ್ಷಣಗಳನ್ನು ನೋಡುವಾಗಲೇ ಗೊತ್ತಾಗ್ತದೆ ಅವನು ಅಸಾಮಾನ್ಯವಾದ ಒಬ್ಬ ವ್ಯಕ್ತಿ, ಅವನು ಭಗವಂತ ದೇವೋತ್ತಮ ಪರಮಪುರುಷ ಅಂತ ಎಲ್ರು ನಂಬಬಹುದು. ಈ ವಿವರಣೆಯನ್ನು ಕೇಳಿ ಪ್ರಕಾಶಾನಂದ ಸರಸ್ವತಿ ತುಂಬಾ ನಗ್ತಾರಂತೆ. ಬ್ರಾಹ್ಮಣ ಒಂದು ಹೇಳ್ತಾನಲ್ವಾ, ಬ್ರಾಹ್ಮಣನನ್ನು ನೋಡಿ ತಮಾಷೆ ಮಾಡುತ್ತಾ ಮತ್ತು ನಗುತ್ತಾ ಅವರು ಈ ಕೆಳಗಿನಂತೆ ಮಾತನಾಡಲು ಪ್ರಾರಂಭಿಸ್ತಾರೆ. ಬ್ರಾಹ್ಮಣ ಬಂದು ಹೇಳ್ತಾನೆ, ಆ ಭಗವಂತನ ಗುಣ ರೂಪ ಲೀಲೆಗಳನ್ನೆಲ್ಲ ನೋಡುವಾಗ್ಲೇ ಗೊತ್ತಾಗ್ತದೆ ಅವನೊಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ, ಭಗವಂತ ಅನ್ನೋದು ದೇವೋತ್ತಮ ಪರಮಪುರುಷ ಅನ್ನೋದು ಗೊತ್ತಾಗ್ತದೆ ಅಂತ ಬಂದು ಹೇಳ್ತಾರೆ. ಆಗ ಅವನಿಗೆ ನಗು ಬರ್ತದೆ ಪ್ರಕಾಶಾನಂದನಿಗೆ. ಯಾಕಂದ್ರೆ ಅವರು ಮಾಯವಾದಿಯಾಗಿರ್ತಾರೆ, ಅದ್ರಿಂದ ಅವರಿಗೆ ಅವ್ರು ನಂಬುದಿಲ್ಲ ಭಗವಂತನ, ದ್ವೇಷಿಸ್ತಾರೆ ಅವರು. ಅವ್ರೇನ್ ಹೇಳ್ತಾರೆ ಇಲ್ಲಿ, ಈ ವಿವರಣೆಯನ್ನು ಕೇಳಿ ಪ್ರಕಾಶಾನಂದ ಸರಸ್ವತಿ ತುಂಬಾ ನಕ್ಕರು. ಬ್ರಾಹ್ಮಣರನ್ನು ನೋಡಿ ತಮಾಷೆ ಮಾಡ್ತಾ ನಗುತ್ತಾ ಕೆಳಗಿನಂತೆ ಮಾತನಾಡ್ತಾರೆ. ಪ್ರಕಾಶಾನಂದ ಸರಸ್ವತಿ ಹೇಳ್ತಾರೆ, ಹೌದು ನಾನು ಅವರ ಬಗ್ಗೆ ಕೇಳಿದ್ದೇನೆ, ಅವರು ಬಂಗಾಳದ ಸನ್ಯಾಸಿ, ಅವರಿಗೆಲ್ಲ ಗುರ್ತ ಇದೆ ನೋಡಿ, ಅವರ ಬಗ್ಗೆ ವಿಷಯ ಎಲ್ಲ ತಿಳ್ಕೊಂಡಿದೆ ಆ ಗಂಡಸು. ತುಂಬಾ ಭಾವುಕರು, ಭಾರತೀಯ ಸಂಪ್ರದಾಯಕ್ಕೆ ಸೇರಿದವರು. ನಾನು ಕೇಳಿದ್ದೇನೆ, ಅವ್ರು ಕೇಶವ ಭಾರತಿಯವರ ಶಿಷ್ಯ, ಆದಾಗ್ಯೂ ಅವರು ಕೇವಲ ಒಂದು ವೇಷಧಾರಿ ಅಂತ ಹೇಳ್ತಾರೆ. ವೇಷ ಅಂದ್ರೆ ಕಪಟ ವೇಷಧಾರಿ ಅಂತ ಹೇಳುವಂತದ್ದು. ಪ್ರಕಾಶಾನಂದ ಸರಸ್ವತಿ ಮುಂದುವರಿಸ್ತಾ ಹೇಳ್ತಾರೆ, ಅವರ ಹೆಸರು ಚೈತನ್ಯ ಅಂತ ನನಗೆ ಗೊತ್ತಿದೆ, ಅವರೊಂದಿಗೆ ಅನೇಕ ಭಾವುಕರು ಕೂಡ ಇದ್ದಾರೆ. ಅಂದ್ರೆ ತುಂಬಾ ಜನ ಬರ್ತಾರೆ, ಅವರು ಕೂಡ ಭಾವುಕರಾಗಿದ್ದಾರೆ ಅಂತ ಹೇಳ್ತಾರೆ. ಭಾವುಕರಂದ್ರೆ ಅವರು ಕೂಡ ಅವರಿಗೆ ಒಂಥರ ಮರಳಾಗಿ ಬಿಟ್ಟಿದ್ದಾರೆ, ಅವರು ಅನುಯಾಯಿಗಳು ಅವರೊಂದಿಗೆ ನೃತ್ಯ ಮಾಡ್ತಾರೆ, ಅವರು ದೇಶದಿಂದ ದೇಶಕ್ಕೆ ಹಳ್ಳಿಯಿಂದ ಹಳ್ಳಿಗೆ ಪ್ರವಾಸ ಮಾಡ್ತಾ ಇರ್ತಾರೆ ಅಂತ ಅವರಿಗೆಲ್ಲ ತಿಳ್ಕೊಂಡಿದ್ದಾರೆ ಅವರು. ಪ್ರಕಾಶಾನಂದ ಸರಸ್ವತಿ ಅವರು ಯಾರು ಅವನನ್ನು ನೋಡುತ್ತಾರೋ ಅವರು ಅವನನ್ನು ದೇವೋತ್ತಮ ಪರಮಪುರುಷ ಎಂದು ಸ್ವೀಕಾರ ಮಾಡ್ತಾರೆ. ಅವರು ಜನರನ್ನು ಸಮೂಹಗೊಳಿಸುವ ಕೆಲವು ಅತೀಂದ್ರಿಯ ಶಕ್ತಿಯನ್ನು ಹೊಂದಿರುವುದರಿಂದ ಅವನನ್ನು ನೋಡುವ ಪ್ರತಿಯೊಬ್ಬರು ಭ್ರಮೆಗೊಳಗಾಗ್ತಾರೆ. ಅಂದ್ರೆ ಅವರು ಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ, ಯೋಗ ಸಿದ್ಧಿ ಅಂದ್ರೆ ಸಂಮೋಹನ ಸಿದ್ಧಿ, ಅದನ್ನು ಪಡ್ಕೊಂಡಿದ್ದಾರೆ ಅವರು. ಅದರಿಂದ ಎಲ್ಲರನ್ನು ಅವರು ಆಕರ್ಷಣೆ ಮಾಡ್ತಾರೆ, ಅದಕ್ಕೆ ಜನರೆಲ್ಲ ಭ್ರಮೆಗೊಳಗಾಗ್ತಾರೆ ಅಂತ ಹೇಳ್ತಾರೆ. ಸಾರ್ವಭೌಮ ಭಟ್ಟಾಚಾರ್ಯರು ಬಹಳ ಪಾಂಡಿತ್ಯಪೂರ್ಣ ವಿದ್ವಾಂಸರಾಗಿದ್ದರು, ಆದರೆ ಈ ಚೈತನ್ಯರೊಂದಿಗಿನ ಒಡನಾಟದಿಂದಾಗಿ ಅವರು ಕೂಡ ಹುಚ್ಚರಾಗಿದ್ದಾರೆಂದು ನಾನು ಕೇಳಿದ್ದೇನೆ. ಹಿಂದೆ ಸಾರ್ವಭೌಮ ಭಟ್ಟಾಚಾರ್ಯ ನಿಮ್ಗೆ ಗೊತ್ತಿದೆ ಅಲ್ವಾ, ಅವರು ಭಗವಂತನನ್ನು ನಂಬ್ತಿರ್ಲಿಲ್ಲ, ಆಮೇಲೆ ಅವರು ಭಕ್ತಿಗೆ ಬರ್ತಾರೆ, ಭಗವಂತನ ಭಕ್ತರಾಗ್ತಾರೆ, ಅದಕ್ಕೆ ಅವರು ಹುಚ್ಚರಾಗಿದ್ದಾರೆ ಅಂತ ಇವರು ಹೇಳುವಂತ. ಈ ಚೈತನ್ಯ ಹೆಸರಿಗೆ ಮಾತ್ರ ಸನ್ಯಾಸಿ, ಚೈತನ್ಯ ಹೆಸರಿಗೆ ಮಾತ್ರ ಸನ್ಯಾಸಿ ಅವರು, ವಾಸ್ತವವಾಗಿ ಅವರು ಪ್ರಥಮ ದರ್ಜೆಯ ಜಾದುಗಾರ ಅಂತ ಹೇಳ್ತಾರೆ. ಏನೇ ಇರ್ಲಿ ಅವನ ಭಾವನಾತ್ಮಕತೆಗೆ ಇಲ್ಲಿ ಕಾಶಿಯಲ್ಲಿ ಹೆಚ್ಚಿನ ಬೇಡಿಕೆಯನ್ನು ಇರುವುದಿಲ್ಲ, ಕಾಶಿಯಲ್ಲಿ ಯಾರು ಅವರಿಗೆ ಬೆಲೆ ಕೊಡುವುದಿಲ್ಲ, ಅವರೊಬ್ಬ ಜಾದುಗಾರ ಅಂತ ಹೇಳಿಬಿಡ್ತಾರೆ. ಚೈತನ್ಯರನ್ನು ನೋಡಲು ಹೋಗ್ಬೇಡಿ, ವೇದಾಂತವನ್ನು ಕೇಳುವುದನ್ನು ಮುಂದುವರಿಸಿ. ನೀವು ಹೊಸಬರೊಂದಿಗೆ ಸಹವಾಸ ಮಾಡಿದರೆ ನೀವು ಈ ಲೋಕದಲ್ಲಿ ಮುಂದಿನ ಲೋಕದಲ್ಲಿ ಕಳೆದು ಹೋಗುತ್ತೀರಿ ಅಂತ ಹೇಳ್ತಾರೆ. ಅಂದ್ರೆ ಅವರ ಸಹವಾಸ ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ. ಪ್ರಕಾಶಾನಂದ ಸರಸ್ವತಿ ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಹೀಗೆ ಮಾತನಾಡುವುದನ್ನು ಕೇಳಿ ಬ್ರಾಹ್ಮಣನು ತುಂಬಾ ದುಃಖಿತನಾದನು. ಅವನಿಗೆ ಬೇಸರ ಆಗ್ತದೆ ಬ್ರಾಹ್ಮಣನಿಗೆ. ಕೃಷ್ಣನ ಪವಿತ್ರ ನಾಮವನ್ನು ಜಪಿಸುತ್ತಾ ಅವನು ತಕ್ಷಣವೇ ಅಲ್ಲಿಂದ ಹೊರಟು ಹೋಗ್ತಾನೆ. ಯಾಕಂದ್ರೆ ಅವನು ಚೈತನ್ಯ ಮಹಾಪ್ರಭುಗಳ ಹತ್ರ ಒಮ್ಮೆ ಹೋಗಿದ್ದಾನೆ. ಅಲ್ಲಿ ಹೋದ ಕೂಡಲೇ ಅವನಿಗೆ ಏನಾಗ್ತದೆ ನೋಡಿ, ಬದಲಾವಣೆ ಆಗ್ತದೆ, ಅವನ ಬದಲಾವಣೆ. ದೇವೋತ್ತಮ ಪರಮಪುರುಷ ಶ್ರೀ ಚೈತನ್ಯ ಮಹಾಪ್ರಭು ಅವರನ್ನು ನೋಡಿದ ತಕ್ಷಣ ಬ್ರಾಹ್ಮಣನ ಮನಸ್ಸು ಈಗಾಗಲೇ ಶುದ್ಧವಾಗಿತ್ತು. ಯಾವಾಗ ಶುದ್ಧ ಭಕ್ತರು ಭಗವಂತನ ಒಂದು ಸಹವಾಸಕ್ಕೆ ನಾವು ಬರ್ತೇವೆ, ನಾರದರಂತಹ ಶುದ್ಧ ಭಕ್ತರ ಸಹವಾಸ ನಾವು ಮಾಡಿದಾಗ ಹೇಗೆ ಬದಲಾವಣೆ ಆಗ್ತಾರೆ ಭಕ್ತರು, ಅದೇ ತರ ಇಲ್ಲಿ ಚೈತನ್ಯ ಮಹಾಪ್ರಭುಗಳ ಸಹವಾಸದಿಂದ ಬ್ರಾಹ್ಮಣನ ಮನಸ್ಸು ಶುದ್ಧ ಆಗ್ತದೆ. ಆದ್ರಿಂದ ಅವನು ಶ್ರೀ ಚೈತನ್ಯ ಮಹಾಪ್ರಭುಗಳ ಬಳಿಗೆ ಹೋಗಿ ಮಾಯವಾದಿ ಸನ್ಯಾಸಿ ಪ್ರಕಾಶಾನಂದರ ಮುಂದೆ ನಡೆದದ್ದನ್ನು ವಿವರವಾಗಿ ಹೇಳ್ತಾರೆ. ಇದನ್ನು ಕೇಳಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಸೌಮ್ಯವಾಗಿ ನಗ್ತಾರಂತೆ, ಅವರಿಗೆ ನಗು ಬರ್ತದೆ. ನಂತರ ಬ್ರಾಹ್ಮಣ ಮತ್ತೆ ಭಗವಂತನೊಂದಿಗೆ ಮಾತನಾಡ್ತಾರೆ, ಮತ್ತೆ ಪುನಃ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಬ್ರಾಹ್ಮಣ ಹೇಳ್ತಾನೆ, ನಾನು ಅವರ ಮುಂದೆ ನಿನ್ನ ಹೆಸರನ್ನು ಉಚ್ಚರಿಸಿದ ತಕ್ಷಣ ಅವರು ನಿನ್ನ ಹೆಸರನ್ನು ತಿಳಿದಿದ್ದೇನೆಂಬ ಅಂಶವನ್ನು ತಕ್ಷಣವೇ ದೃಢಪಡಿಸ್ತಾರಂತೆ ಪ್ರಕಾಶಾನಂದ ಸರಸ್ವತಿ ಅವರು. ನನಗೆ ಅವರು ಗೊತ್ತಿದೆ ಅಂತ ಹೇಳ್ತಾರೆ. ನಿಮ್ಮಲ್ಲಿ ತಪ್ಪು ಹುಡುಕುತ್ತಾ ಅವರು ಚೈತನ್ಯ 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 ಎಂದು 3 ಬಾರಿ ನಿಮ್ಮ ಹೆಸರನ್ನು ಉಚ್ಚರಿಸಿದರು. ಚೈತನ್ಯ ಪ್ರಭುಗಳನ್ನು ಕರೆದದಲ್ಲ ಅವರು ಚೈತನ್ಯ ಚೈತನ್ಯ ಅಂತ. ಅವರು ನಿನ್ನ ಹೆಸರನ್ನು 3 ಬಾರಿ ಉಚ್ಚರಿಸಿದರು, ಕೃಷ್ಣ ಎಂಬ ಹೆಸರನ್ನು ಉಚ್ಚರಿಸಲಿಲ್ಲ. ಅವರು ನಿನ್ನ ಹೆಸರನ್ನು ತಿರಸ್ಕಾರದಿಂದ ಉಚ್ಚರಿಸಿದ್ದರಿಂದ ನಾನು ತುಂಬಾ ನೊಂದಿದ್ದೆ ಅಂತ ಹೇಳ್ತಾರೆ. ಪ್ರಕಾಶಾನಂದರು ಕೃಷ್ಣ ಮತ್ತು ಹರಿ ಎಂಬ ಹೆಸರುಗಳನ್ನು ಏಕೆ ಉಚ್ಚರಿಸಲಿಲ್ಲ? ಅವರು ಚೈತನ್ಯ ಎಂಬ ಹೆಸರನ್ನು 3 ಬಾರಿ ಜಪಿಸಿದರು. ನನ್ನ ಮಟ್ಟಿಗೆ ಹೇಳುವುದಾದ್ರೆ ನಿನ್ನನ್ನು ನೋಡುವ ಮೂಲಕ ನಾನು ಕೃಷ್ಣ ಮತ್ತು ಹರಿ ಎಂಬ ಪವಿತ್ರನ ಹೆಸರುಗಳನ್ನು ಜಪಿಸಲು ಪ್ರೇರಿತನಾಗಿದ್ದೇನೆ. ಅಂದ್ರೆ ಬ್ರಾಹ್ಮಣ ಹೇಳ್ತಾನೆ, ನಿಮ್ಮನ್ನು ನೋಡಿದ ಕೂಡಲೇ ನಾನು ಚೇಂಜ್ ಆಗಿಬಿಟ್ಟೆ, ನಿಮ್ಮ ಪವಿತ್ರ
ಹೆಸರುಗಳನ್ನು ಹೇಳಲಿಕ್ಕೆ ನಾನು ಶುರು ಮಾಡಿದೆ, ಅವನ್ಯಾಕೆ ಹೇಳ್ತಾ ಇಲ್ಲ ಅಂತ ಕೇಳ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭು ಉತ್ತರಿಸಿದರು, ಮಾಯವಾದಿ ನಿರಾಕಾರವಾದಿಗಳು ಕೃಷ್ಣನಿಗೆ ಮಹಾ ಅಪರಾಧಿಗಳು. ಆದ್ದರಿಂದ ಅವರು ಬ್ರಹ್ಮನ್, ಆತ್ಮ ಮತ್ತು ಚೈತನ್ಯ ಎಂಬ ಪದಗಳನ್ನು ಉಚ್ಚರಿಸ್ತಾರಂತೆ. ಈ 3 ಪದ ಅವರು ಹೇಳುದಂತೆ. ಬ್ರಹ್ಮನ್, ಆತ್ಮ ಮತ್ತೆ ಚೈತನ್ಯ, ಭಗವಂತನ ಹೆಸರನ್ನು ಯಾವಾಗ್ಲೂ ಅವರು ಹೇಳುವುದಿಲ್ಲ. ಅವರು ದೇವೋತ್ತಮ ಪರಮ ಪುರುಷ ಕೃಷ್ಣನ ಪವಿತ್ರ ನಾಮಕ್ಕೆ ಸಮಾನವಾದ ಅಪರಾಧಿಗಳಾಗಿರುವುದರಿಂದ ಕೃಷ್ಣ ಮತ್ತು ಎಂಬ ಪವಿತ್ರ ನಾಮವು ಅವರ ಬಾಯಿಯಲ್ಲಿ ಪ್ರಕಟವಾಗುವುದಿಲ್ಲ. ಅವರು ಯಾವಾಗ್ಲೂ ಅಪರಾಧಿಗಳು. ಅವರಿಗೆ ಭಗವಂತನ ಹೆಸರು ಅವರ ಬಾಯಲ್ಲಿ ಬರುವುದಿಲ್ಲ. ಅವರಿಗೆ ಭಗವಂತನ ಕೃಪೆ ಕೂಡ ಇರುವುದಿಲ್ಲ. ಭಗವಂತನ ಪವಿತ್ರ ನಾಮ, ಅವನ ರೂಪ ಮತ್ತು ಅವನ ವ್ಯಕ್ತಿತ್ವ ಎಲ್ಲವೂ ಒಂದೇ ಮತ್ತು ಒಂದೇ. ಎಲ್ಲವೂ ಒಂದೇ, ರೂಪ, ಗುಣ, ಲೀಲೆ ಎಲ್ಲ ಒಂದೇ. ಭಗವಂತನ ನಾಮ ಕೂಡ ಭಗವಂತನು ಒಂದೇ. ಅವುಗಳ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ. ಅವೆಲ್ಲವೂ ಸಂಪೂರ್ಣವಾಗಿರುವುದರಿಂದ ಅವೆಲ್ಲವೂ ಅಲೌಕಿಕವಾಗಿ ಆನಂದಮಯವಾಗಿವೆ. ಲೌಕಿಕದ್ದಲ್ಲ ಹೆಸರು. ಭಗವಂತನ ಎಲ್ಲವೂ ಆಧ್ಯಾತ್ಮಿಕವಾದದ್ದು, ಸಚ್ಚಿತ್ತಾನಂದದಲ್ಲಿ ಇರುವಂತಹದ್ದು. ಕೃಷ್ಣನ ದೇಹ ಮತ್ತು ಅವನ ನಡುವೆ ಅಥವಾ ಅವನ ಹೆಸರು ಮತ್ತು ಅವನ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ. ನಮ್ಗೆ ವ್ಯತ್ಯಾಸ ಇದೆ ಅಲ್ವಾ? ನಾವು ಬದ್ಧಾತ್ಮರು, ನಿಯಮಾಧೀನರು. ನಾವು ಈ ಆತ್ಮಕ್ಕೆ ಸಂಬಂಧಿಸಿದಂತೆ ಒಬ್ಬರ ಹೆಸರು ಒಬ್ಬರ ದೇಹದಿಂದ ಭಿನ್ನವಾಗಿದೆ, ಒಬ್ಬರ ಮೂಲ ರೂಪದಿಂದ ಇದೆ. ಆದ್ರೆ ಭಗವಂತನ ದೇಹ ಮತ್ತೆ ಆತ್ಮ ಎಲ್ಲ ಒಂದೇ. ಕೃಷ್ಣನ ಪವಿತ್ರ ನಾಮವು ಅಲೌಕಿಕವಾಗಿ ಆನಂದಮಯವಾಗಿದೆ. ಅದು ಎಲ್ಲಾ ಆಧ್ಯಾತ್ಮಿಕ ಆಶೀರ್ವಾದಗಳು ನೀಡುತ್ತದೆ. ಕೃಷ್ಣನ ಹೆಸರನ್ನಲ್ಲಿ ಹೇಗೆ ಗ್ಲೋರಿಫೈ ಮಾಡಿದಾರೆ ನೋಡಿ. ಕೃಷ್ಣನ ಹೆಸರು ಆನಂದಮಯ, ಆಧ್ಯಾತ್ಮಿಕ ಆಶೀರ್ವಾದ ಕೊಡುತ್ತದೆ. ಮತ್ತೆ ಸ್ವತಃ ಕೃಷ್ಣನೇ ಎಲ್ಲ ಆನಂದದ ಜಲಾಶಯ ಅಂತೆ. ಆನಂದ ಅಂದ್ರೆ ಒಂದು ಅಷ್ಟು ಸಂತೋಷದ ಒಂದು ಜಲಾಶಯ. ಕೃಷ್ಣನ ನಾಮವು ಸಂಪೂರ್ಣವಾಗಿದೆ ಮತ್ತು ಅದು ಎಲ್ಲ ಅಲೌಕಿಕ ಮೃದುತ್ವಗಳ ರೂಪವಾಗಿದೆ. ಇದು ಯಾವುದೇ ಸ್ಥಿತಿಯಲ್ಲಿಯೂ ಭೌತಿಕ ಹೆಸರಲ್ಲ. ಕೃಷ್ಣನ ಹೆಸರು ಆಧ್ಯಾತ್ಮಿಕವಾದದ್ದು. ಅದು ಕೃಷ್ಣನಿಗಿಂತ ಕಡಿಮೆ ಶಕ್ತಿಶಾಲಿ ಅಲ್ಲ. ಅವನ ನಾಮ ಮತ್ತೆ ಕೃಷ್ಣ ಬೇರೆ ಬೇರೆ ಅಲ್ಲ. ಕೃಷ್ಣನ ಹೆಸರು ಭೌತಿಕ ಗುಣಗಳಿಂದ ಕಲುಷಿತವಾಗಿಲ್ಲದ ಕಾರಣ 3 ಗುಣಗಳು ಇಲ್ಲ ಕೃಷ್ಣನ ಹೆಸರಿಗೆ. ಸತ್ವಗುಣ, ರಜೋಗುಣ, ತಮೋಗುಣದ ಪಾಪದ ಲೇಪ ಯಾವುದೂ ಅಂಟುವುದಿಲ್ಲ ಅವನಿಗೆ. ಅದು ಮಾಯೆಯೊಂದಿಗೆ ಸಂಬಂಧ ಹೊಂದಿದೆ ಎಂಬ ಪ್ರಶ್ನೆಯೇ ಇಲ್ಲ. ಮಾಯೆ ಅವನ ಹತ್ರ ಬರುವುದೇ ಇಲ್ಲ. ಕೃಷ್ಣನ ಹೆಸರು ಯಾವಾಗಲೂ ಮುಕ್ತ ಮತ್ತು ಆಧ್ಯಾತ್ಮಿಕವಾಗಿರುತ್ತದೆ. ಅದು ಎಂದಿಗೂ ಭೌತಿಕ ಪ್ರಕೃತಿಯ ನಿಯಮಗಳಿಂದ ನಿಯಂತ್ರಿಸಲ್ಪಡುವುದಿಲ್ಲ. ಸ್ವತಂತ್ರ. ಭಗವಂತ ಸ್ವತಂತ್ರನಾಗಿರ್ತಾನೆ. ಅವನೇ ಸುಪ್ರೀಂ ಕಂಟ್ರೋಲರ್ ಆಗಿರ್ತಾನೆ. ಏಕೆಂದರೆ ಕೃಷ್ಣ ಮತ್ತು ಕೃಷ್ಣನ ಹೆಸರು ಸ್ವತಃ ಒಂದೇ ಆಗಿರುತ್ತದೆ. ಕೃಷ್ಣನ ಪವಿತ್ರ ಹೆಸರು, ಅವನ ದೇಹ ಮತ್ತು ಅವನ ಲೀಲೆಗಳನ್ನು ಮೊಂಡಾದ ಭೌತಿಕ ಇಂದ್ರಿಯಗಳಿಂದ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅವು ಸ್ವತಂತ್ರವಾಗಿ ಪ್ರಕಟವಾಗುತ್ತವೆ. ನಮ್ಗೆ ನಮ್ಮ ಇಂದ್ರಿಯಗಳಿಂದ ಭಗವಂತನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಕೃಷ್ಣನ ಪವಿತ್ರ ನಾಮ, ಅಲೌಕಿಕ ಗುಣಗಳು, ಅಲೌಕಿಕ ಲೀಲೆಗಳು ಎಲ್ಲವೂ ಭಗವಾನ್ ಕೃಷ್ಣನಿಗೆ ಸಮಾನವಾಗಿವೆ. ಅವೆಲ್ಲವೂ ಆಧ್ಯಾತ್ಮಿಕ ಮತ್ತು ಆನಂದದಿಂದ ತುಂಬಿದೆ. ಆದ್ದರಿಂದ ಭೌತಿಕ ಇಂದ್ರಿಯಗಳು ಕೃಷ್ಣನ ಪವಿತ್ರ ನಾಮ, ರೂಪ, ಗುಣಗಳು ಮತ್ತು ಲೀಲೆಗಳನ್ನು ಮೆಚ್ಚಲು ಸಾಧ್ಯವಿಲ್ಲ. ಅಂದ್ರೆ ಈ ಇಂದ್ರಿಯಗಳು ಯಾವಾಗ್ಲೂ ಭಗವಂತನ ಗುಣ, ರೂಪ, ಲೀಲೆಗಳನ್ನು ನಂಬುದಿಲ್ಲ ಅಂತ ಹೇಳ್ತಾರೆ. ನಿಯಮಾಧೀನ ಅಂದ್ರೆ ಬದ್ಧಾತ್ಮರು. ಆತ್ಮವು ಕೃಷ್ಣನ ಪ್ರಜ್ಞೆಗೆ ಜಾಗೃತಗೊಂಡಾಗ ಯಾವಾಗ ಈ ಬದ್ಧಾತ್ಮರು ಕೃಷ್ಣನ ಪ್ರಜ್ಞೆಯನ್ನು ತಗೊಳ್ತಾರೆ, ಆಗ ಭಗವಂತನ ಪವಿತ್ರ ನಾಮ, ಲೀಲೆ ಜಪಿಸ್ಲಿಕ್ಕೆ ಶುರು ಮಾಡ್ತಾರೆ. ಆಹಾರ ಪ್ರಸಾದ ಸೇವಿಸ್ಲಿಕ್ಕೆ ಶುರು ಮಾಡ್ತಾರೆ. ಆಗ ನಾಲಿಗೆಯಿಂದ ಜಪ ಮಾಡ್ತಾರೆ. ಆಗ ಸೇವೆಯನ್ನು ಸಲ್ಲಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮತ್ತೆ ನಾಲಿಗೆ ಕೂಡ ಶುದ್ಧವಾಗ್ತದೆ. ಕ್ರಮೇಣ ಕೃಷ್ಣನು ನಿಜವಾಗಿಯೂ ಯಾರೆಂದು ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳಿದ್ದಾರೆ. ಆನಂದದಿಂದ ತುಂಬಿರುವ ಕೃಷ್ಣನ ಲೀಲೆಗಳ ಮಧುರ ರಾಗಗಳು ಜ್ಞಾನಿಯನ್ನು ಬ್ರಹ್ಮ ಸಾಕ್ಷಾತ್ಕಾರದಿಂದ ಆನಂದದಿಂದ ಆಕರ್ಷಿಸುತ್ತವೆ ಮತ್ತು ಅವನನ್ನು ವಶಪಡಿಸಿಕೊಳ್ತವೆ. ಜ್ಞಾನಿಗಳು ನಿಮ್ಗೆ ಗೊತ್ತಿದೆ, ಅವರು ಯಾವಾಗ್ಲೂ ಭಗವಂತನ ಸಾಕಾರ ರೂಪದಲ್ಲಿ ಇದು ಮಾಡೋದಿಲ್ಲ. ಬ್ರಹ್ಮ ಜ್ಯೋತಿಗೆ ಹೋಗುವಂತಹದ್ದು ಅಲ್ಲಿಂದ ಎಳ್ಕೊಂಡ್ ಬರ್ತದಂತೆ ಕೃಷ್ಣನ ಲೀಲೆಗಳು. ಮಧುರವಾದ ಲೀಲೆಗಳನ್ನು ಕೇಳಿದಾಗ ಅವರು ಕೂಡ ಆಕರ್ಷಿತರಾಗ್ತಾರೆ. ಜ್ಞಾನಿಗಳು ಅವರು ಭಗವಂತನನ್ನು ನಂಬುತ್ತಾರೆ. ಸಕಲ ಕಾರಣಗಳಿಗೆ ಕಾರಣ ಅಂತ ಅರ್ಥ ಮಾಡ್ಕೊಳ್ತಾರೆ. ನನ್ನ ಆಧ್ಯಾತ್ಮಿಕ ಗುರು ವ್ಯಾಸದೇವರ ಮಗ ಶುಕ ಮುನಿಗಳು, ಅವರು ಕೂಡ ನೋಡಿ ಯಾರ್ಯಾರು ನಿರಾಕಾರವಾದಿಗಳಾಗಿದ್ರು, ಯಾರ್ಯಾರು ನಿರಾಕಾರವಾದಿಗಳಾಗಿ ಕೃಷ್ಣನ ಸಂಪರ್ಕದಿಂದ ಸಾಕಾರವಾದಿಗಳಾದ್ರು ಅಂತ ಇಲ್ಲಿ ನಿಮ್ಗೆ ಸಿಗ್ತದೆ. ಶುಕದೇವ ಗೋಸ್ವಾಮಿಗೆ ನನ್ನ ಗೌರವಯುತ ನಮನಗಳನ್ನು ಸಲ್ಲಿಸುತ್ತೇನೆ. ಈ ವಿಶ್ವದಲ್ಲಿನ ಎಲ್ಲಾ ಅಶುಭ ವಿಷಯಗಳನ್ನು ಸೋಲಿಸುವವನು ಅವನೇ. ಆರಂಭದಲ್ಲಿ ಅವನು ಬ್ರಹ್ಮ ಸಾಕ್ಷಾತ್ಕಾರದ ಸಂತೋಷದಲ್ಲಿ ಲೀನನಾಗಿದ್ದರು ಮತ್ತು ಇತರ ಎಲ್ಲಾ ರೀತಿಯ ಪ್ರಜ್ಞೆಯನ್ನು ತ್ಯಜಿಸಿ ಏಕಾಂತ ಸ್ಥಳದಲ್ಲಿ ವಾಸಿಸುತ್ತಿದ್ರಂತೆ. ಯಾರು? ಶುಕಮುನಿಗಳು. ಎಲ್ಲ ಈ ಭೌತಿಕದ್ದು ಯಾವುದೂ ಬೇಡ ಅಂತ ಏಕಾಂತದಲ್ಲಿದ್ರು. ಮತ್ತೆ ಅವರು ಬ್ರಹ್ಮ ಸಾಕ್ಷಾತ್ಕಾರದಲ್ಲಿ ಲೀನವಾಗಿದ್ರು.
ಅವರು ಭಗವಾನ್ ಶ್ರೀಕೃಷ್ಣನ ಅತ್ಯಂತ ಮಧುರವಾದ ಲೀಲೆಗಳಿಂದ ಆಕರ್ಷಿತರಾದ್ರು. ಈ ಪೂತನಿಯ ಕತೆ ಅದನ್ನು ಕೇಳ್ತಾರ ಅವ್ರು, ಅದರಿಂದ ಆಕರ್ಷಿತರಾಗ್ತಾರೆ. ಎಂತಹ ಕರುಣಾಮಯಿ, ವಿಷ ಉಣಿಸಿದ್ರು ಕೂಡ ತಾಯಿ ಸ್ಥಾನ ಕೊಟ್ರಲ್ವಾ ಅಂತ ಹೇಳ್ಕೊಂಡು ಆ ಕರುಣಾಮಯಿಯಾಗಿ ಪರಮ ಸತ್ಯದ ಪ್ರಕಾಶಮಾನವಾದ ಬೆಳಕು ಮತ್ತು ಭಗವಾನ್ ಕೃಷ್ಣನ ಚಟುವಟಿಕೆಗಳನ್ನು ವಿವರಿಸಿದ ಶ್ರೀಮದ್ ಭಾಗವತದ ಎಂದು ಕರೆಯಲ್ಪಡುವ ಪರಮ ಪುರಾಣವನ್ನು ಹೇಳಿದನು. ಅದನ್ನ ಆ ಒಂದು ಇದರಿಂದ ಅವರು ಚೇಂಜ್ ಆಗಿ ಏನ್ ಮಾಡ್ತಾರೆ, ಅವರು ಭಾಗವತವನ್ನೇ ಪರೀಕ್ಷಿತ ಮಹಾರಾಜರಿಗೆ ಬೋಧಿಸ್ತಾರೆ. ಬದಲಾಗ್ತಾರೆ, ಅವರು ಕೃಷ್ಣನಿಗೆ ಶರಣಾಗ್ತಾರೆ, ಅಂದ್ರೆ ಕೃಷ್ಣನನ್ನು ನಂಬುತ್ತಾರೆ. ಶ್ರೀಕೃಷ್ಣನ ಅಲೌಕಿಕ ಗುಣಗಳು ಸಂಪೂರ್ಣವಾಗಿ ಆನಂದದಾಯಕ ಮತ್ತು ರುಚಿಕರವಾಗಿದೆ. ಪರಿಣಾಮವಾಗಿ ಭಗವಾನ್ ಕೃಷ್ಣನ ಗುಣಗಳು ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಗಳ ಮನಸ್ಸನ್ನು ಸಹ ಆತ್ಮ ಸಾಕ್ಷಾತ್ಕಾರದ ಆನಂದದಿಂದ ಆಕರ್ಷಿಸುತ್ತವೆ. ಯಾರ್ಯಾರು ಸಾಕ್ಷಾತ್ಕಾರ ಪಡ್ಕೊಂಡಿದ್ದಾರೆ ಅವರ ಮನಸ್ಸನ್ನೆಲ್ಲ ಅಟ್ರಾಕ್ಟ್ ಮಾಡ್ತದಂತೆ ಕೃಷ್ಣನ ಹೆಸರು ಮತ್ತೆ ಗುಣ ಲೀಲೆಗಳು. ಸ್ವತಃ ತೃಪ್ತಿ ಹೊಂದಿದವರು ಮತ್ತು ಬಾಹ್ಯ ಭೌತಿಕ ಬಯಕೆಗಳಿಂದ ಆಕರ್ಷಿತರಾಗದವರು. ಯಾರ್ಯಾರು ತೃಪ್ತಿ ಹೊಂದಿರ್ತಾರೆ, ಯಾರು ಆಕರ್ಷಿತರಾಗಿರುವುದಿಲ್ಲ, ಈ ಬಾಹ್ಯ ಬಯಕೆಗಳಿಂದ ಆಕರ್ಷಿತರಾಗದೇ ಇರುವವರು ಶ್ರೀಕೃಷ್ಣನ ಪ್ರೀತಿಯ ಸೇವೆಗೆ ಆಕರ್ಷಿತರಾಗ್ತಾರೆ. ಅವರ ಗುಣಗಳು ಅಲೌಕಿಕ ಮತ್ತು ಅವರ ಚಟುವಟಿಕೆಗಳು ಅದ್ಭುತವಾಗಿವೆ. ದೇವೋತ್ತಮ ವ್ಯಕ್ತಿತ್ವದ ಹರಿಯನ್ನು ಕೃಷ್ಣ ಎಂದು ಕರೆಯಲಾಗುತ್ತದೆ, ಏಕೆಂದ್ರೆ ಅವರು ಅಲೌಕಿಕವಾಗಿ ಆಕರ್ಷಕ ಲಕ್ಷಣಗಳನ್ನು ಹೊಂದಿದ್ದಾರೆ. ಕೃಷ್ಣನಿಗೆ ಯಾಕೆ ಹರಿ ಅಂತ ಹೆಸರು ಬಂತು, ಯಾರು ಹೇಳ್ತೀರಾ? ಹರಿ ಹರಿ ಅಂತ ಯಾಕೆ ಹೇಳ್ತಾರೆ? ಹರೇ ಕೃಷ್ಣ. ಹರಿ ಗೊತ್ತಿಲ್ಲ ಮಾತಾಜಿ. ಸರ್ವ ಅಮಂಗಳಗಳನ್ನು ಕಳ್ತನ ಮಾಡ್ತಾನೆ. ಕಳ್ತನ ಮಾಡ್ತಾನೆ, ಹರಣ ಮಾಡ್ತಾನೆ ಅಲ್ವಾ ಪ್ರಭುಜಿ? ಅವನು ಎಲ್ಲರ ಇದು ಪಾಪಗಳನ್ನು ಹರಣ ಮಾಡ್ತಾನೆ, ದೋಷಗಳನ್ನು ಹರಣ ಮಾಡ್ತಾನೆ, ಮತ್ತೆ ಎಲ್ಲರ ಮನಸ್ಸನ್ನು ಹೃದಯಗಳನ್ನು ಹರಣ ಮಾಡ್ತಾನೆ. ಅದಕ್ಕೆ ಅವನಿಗೆ ಹರಿ ಅಂತ ಹೇಳಿದ್ದಾರೆ. ಶ್ರೀಕೃಷ್ಣನ ಲೀಲೆಗಳ ಹೊರತಾಗಿ ಕೃಷ್ಣನ ಪಾದ ಕಮಲಗಳಿಗೆ ತುಳಸಿ ಎಲೆಗಳನ್ನು ಅರ್ಪಿಸಿದಾಗ ಎಲೆಗಳ ಸುವಾಸನೆಯು ಸಹ ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಗಳ ಮನಸ್ಸನ್ನು ಆಕರ್ಷಿಸುತ್ತವೆ. ಯಾರ್ಯಾರು ತುಳಸಿ ದಳದ ಪರಿಮಳ, ಅದಕ್ಕೆ ಟೆಂಪಲ್ ಅಲ್ಲಿ ಕೊಡ್ತಾರೆ ನೋಡಿ, ದೇವರ ಹೂ ತಂದು ಕೊಡ್ತಾರೆ, ತುಳಸಿಯನ್ನು ನಮ್ಗೆ ಪರಿಮಳ ನೋಡ್ಲಿಕ್ಕೆ ಕೊಡ್ತಾರೆ. ಅದರಿಂದ ಕೂಡ ನಾವು ಆಘ್ರಾಣಿಸಿದಾಗ ನಾವು ಬದಲಾಗ್ತೇವೆ. ಇಲ್ಲಿ ಕಣ್ಣುಳ್ಳ ದೇವೋತ್ತಮ ಪರಮಾತ್ಮನ ಪಾದ ಕಮಲಗಳಿಂದ ತುಳಸಿ ಎಲೆಗಳು ಮತ್ತು ಕೇಸರಿಗಳ ಸುವಾಸನೆಯನ್ನು ಹೊತ್ತ ತಂಗಾಳಿಯು ಮೂಗಿನ ಹೊಳ್ಳೆಗಳ ಮೂಲಕ ಆ ಋಷಿಗಳ ಕುಮಾರರ ಹೃದಯಗಳನ್ನು ಪ್ರವೇಶಿಸಿದಾಗ, ಚತುಷ್ಕುಮಾರರಂತ ಕೇಳಿದ್ರಲ್ಲ, ಸನಕ ಸನಂದನ ಸನಾತನ ಸನಂದ ಅಂತ ಹೇಳ್ಕೊಂಡು, ಅವರು 4 ಜನ ಸಣ್ಣ ಕುಮಾರರಾಗಿರ್ತಾರೆ, ವೈಕುಂಠಕ್ಕೆ ಹೋಗಿರ್ತಾರೆ. ವೈಕುಂಠಕ್ಕೆ ಹೋದಾಗ ಅಲ್ಲಿ ಕೃಷ್ಣನನ್ನು ಕಾಣ್ಬೇಕು ಅಂತ ಹೇಳಿದಾಗ ಜಯ ವಿಜಯರು ದ್ವಾರ ತಡಿತಾರೆ. ದ್ವಾರ ತಡೆದಾಗ ಅವ್ರು ಶಾಪ ಕೊಡ್ತಾರೆ ಅವರಿಗೆ. ಆಗ ಇವನ್ ಬರ್ತಾನೆ ಕೃಷ್ಣ ಬಂದಾಗ ಅವನ ಪಾದಗಳಿಗೆ ಅರ್ಪಿಸಿದ ತುಳಸಿ ಮತ್ತೆ ಆ ಕೇಸರಿಯ ಪರಿಮಳ ಇವರು ಮೂಗಿಗೆ ಹೊಡಿತದೆ. ಅದರಿಂದ ಅವರು ನಿರಾಕಾರದಲ್ಲಿದ್ದವರು ಏನಾಗ್ತಾರೆ, ಭಕ್ತರಾಗ್ತಾರೆ. ಬ್ರಹ್ಮ ತಿಳುವಳಿಕೆಗೆ ಅಂಟಿಕೊಂಡಿದ್ರು ಸಹ ದೇಹ ಮತ್ತು ಮನಸ್ಸಿನಲ್ಲಿ ಬದಲಾವಣೆಯನ್ನು ಅನುಭವಿಸ್ತಾರೆ. ದೇಹ ಮತ್ತೆ ಆತ್ಮ ಒಂದೇ ಅಂತ ಹೇಳ್ಕೊಂಡಿದ್ರು ಅವರು, ಅದು ಬದಲಾವಣೆ ಅವರಿಗೆ ಅಲ್ಲಿ ಅರ್ಥ ಆಗ್ತದೆ. ಮಾಯವಾದಿಗಳು ಮಹಾ ಅಪರಾಧಿಗಳು ಮತ್ತು ನಾಸ್ತಿಕ ತತ್ವಜ್ಞಾನಿಗಳಾಗಿರುವುದರಿಂದ ಕೃಷ್ಣನ ಪವಿತ್ರ ಹೆಸರು ಮತ್ತು ಬಾಯಿಯಿಂದ ಬರುವುದಿಲ್ಲ. ಮಾಯವಾದಿಗಳಿಗೆ ಭಗವಂತನ ಹೆಸರು ಯಾವಾಗ್ಲೂ ಬರುವುದಿಲ್ಲ. ನಾನು ಈ ಕಾಶಿನಗರದಲ್ಲಿ ನನ್ನ ಭಾವನಾತ್ಮಕ ಆನಂದಮಯ ಭಾವನೆಗಳನ್ನು ಮಾರಾಟ ಮಾಡಲು ಇಲ್ಲಿಗೆ ಬಂದಿದ್ದೇನೆ. ಭಗವಂತ ಉವಾಚ ಏವಂ ಸತತ ಯುಕ್ತಾಯೇ. ನಾನು ಈ ಕಾಶಿನಗರದಲ್ಲಿ ನನ್ನ ಭಾವನಾತ್ಮಕ ಆನಂದಮಯ ಭಾವನೆಗಳನ್ನು ಮಾರಾಟ ಮಾಡಲು ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳ್ತಾರೆ. ಅಂದ್ರೆ ಅವ್ರದ್ದು ಕೃಷ್ಣ ಪ್ರಜ್ಞೆಯನ್ನು ಪ್ರಚಾರ ಮಾಡ್ಲಿಕ್ಕೆ ಬಂದಿರುವಂತಹದ್ದು. ಹರೇ ಕೃಷ್ಣ ಮಹಾಮಂತ್ರದ ಪ್ರಚಾರ, ಅದನ್ನು ಮಾರಾಟ ಮಾಡ್ಲಿಕ್ಕೆ ಇಲ್ಲಿ ಬಂದಿದ್ದೇನೆ. ಆದ್ರೆ ನನಗೆ ಯಾವುದೇ ಗ್ರಾಹಕರು ಸಿಕ್ಕುತ್ತಿಲ್ಲ. ಅವು ಮಾರಾಟವಾಗದಿದ್ರೆ ನಾನು ಅವುಗಳನ್ನು ಮನೆಗೆ ತೆಗೆದುಕೊಂಡು ಹೋಗ್ಬೇಕಾಗ್ತದೆ ಅಂತ ಹೇಳ್ತಾರೆ. ನಾನು ಈ ನಗರದಲ್ಲಿ ಮಾರಾಟ ಮಾಡಲು ಭಾರವಾದ ಹೊರೆಯನ್ನು ತಂದಿದ್ದೇನೆ. ಅದನ್ನು ಮತ್ತೆ ತೆಗೆದುಕೊಳ್ಳುವುದು ತುಂಬಾ ಕಷ್ಟಕರ ಕೆಲಸ. ಆದ್ರಿಂದ ನನಗೆ ಬೆಲೆಯ 1 ಭಾಗ ಸಿಕ್ಕರೆ ಸಾಕು, ನಾನು ಅದನ್ನು ಕಾಶಿನಗರದಲ್ಲಿ ಮಾರಾಟ ಮಾಡಿಬಿಡ್ತೇನೆ, ಎಲ್ಲರಿಗೆ ಕೃಷ್ಣ ಪ್ರಜ್ಞೆ ಹರಡಿ ಬಿಡ್ತೇನೆ ಅಂತ ಹೇಳ್ತಾರೆ. ಹೀಗೆ ಹೇಳಿದ ನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ಆ ಬ್ರಾಹ್ಮಣನನ್ನು ತಮ್ಮ ಭಕ್ತನೆಂದು ಸ್ವೀಕಾರ ಮಾಡ್ತಾರೆ. ಬ್ರಾಹ್ಮಣನಿಗೆ ಅಲ್ಲಿ ಸ್ವೀಕಾರ ಮಾಡ್ತಾರೆ. ಮರುದಿನ ಬೆಳಿಗ್ಗೆ ಬಹಳ ಬೇಗನೆ ಎದ್ದು ಭಗವಂತ ಮಥುರೆಗೆ ಹೊರಡ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಮಥುರೆಗೆ ಹೊರಟಾಗ 3 ಭಕ್ತರು ಅವರೊಂದಿಗೆ ಹೋಗಲು ಪ್ರಾರಂಭಿಸಿದರು. ಆದ್ರೆ ಭಗವಂತನು ಅವರನ್ನು ತನ್ನ ಜೊತೆ ಹೋಗುವುದನ್ನು ನಿಷೇಧಿಸಿದನು ಮತ್ತು ದೂರದಿಂದಲೇ ಅವರನ್ನು ಮನೆಗೆ ಹಿಂದಿರಗಲು ಹೇಳಿದನು. ಭಗವಂತನಿಂದ ಬೇರ್ಪಟ್ಟ ಭಾವನೆಯಿಂದ 3 ಭಗವಂತನ ಪವಿತ್ರ ಗುಣಗಳನ್ನು ಭೇಟಿಯಾಗಿ ವೈಭವೀಕರಿಸುತ್ತಿದ್ದರು. ಹೀಗೆ ಅವರು ಪರಮಾನಂದದ ಪ್ರೀತಿಯಲ್ಲಿ ಮುಳುಗಿದ್ದರು.
ಚೈತನ್ಯ ಪ್ರಭುಗಳನ್ನು ಭೇಟಿ ಆದ್ರೆ ಎಲ್ರೂ ಕೂಡ ಪರಮಾನಂದದಲ್ಲಿ ಮುಳುಗ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ನಂತರ ಪ್ರಯಾಗಕ್ಕೆ ಹೋದರು. ಅಲ್ಲಿ ಗಂಗಾ ಮತ್ತು ಯಮುನಾ ನದಿಗಳ ಸಂಗಮದಲ್ಲಿ ಸ್ನಾನ ಮಾಡಿದರು. ನಂತರ ಅವರು ವೇಣಿ ಮಾಧವ ದೇವಾಲಯಕ್ಕೆ ಭೇಟಿ ನೀಡಿದರು. ಅಲ್ಲಿ ವೇಣಿ ಮಾಧವ ದೇವಸ್ಥಾನ ಇದೆ ಮತ್ತು ಅಲ್ಲಿ ಪರಮಾನಂದದ ಪ್ರೀತಿಯಿಂದ ಜಪಿಸಿದರು ಮತ್ತು ನೃತ್ಯ ಮಾಡಿದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಯಮುನಾ ನದಿಯನ್ನು ನೋಡಿದ ತಕ್ಷಣ ಅವರು ಅದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಯಾಕೆ ಹೇಳಿ, ಅವರು ಮೊದಲು ವೃಂದಾವನದಲ್ಲಿ ಕೃಷ್ಣ ಮತ್ತೆ ರಾಧಾಕೃಷ್ಣನ ಇದಾಗಿದ್ರಲ್ವಾ, ಅದರ ಜೊತೆಯಲ್ಲಿ ಆಟ ಆಡಿದವರು ಅವರು ಅದರಲ್ಲಿ ತೊಡಗಿಸಿಕೊಳ್ತಾರಂತೆ. ಬಲಭದ್ರ ಭಟ್ಟಾಚಾರ್ಯರು ಆತುರದಿಂದ ಭಗವಂತನನ್ನು ಹಿಡಿದು ಬಹಳ ಎಚ್ಚರಿಕೆಯಿಂದ ಮತ್ತೆ ಮೇಲಕ್ಕೆತ್ತಿದರು. ಭಾವಪರವಶರಾಗ್ತಾರೆ ಅಲ್ಲಿ ಯಮುನಾ ನದಿಗೆ ಹೋದ ಕೂಡಲೇ. ಭಗವಂತನು ಪ್ರಯಾಗದಲ್ಲಿ 3 ದಿನಗಳ ಕಾಲ ತಂಗಿದ್ದನು. ಅವರು ಕೃಷ್ಣನ ಪವಿತ್ರ ನಾಮ ಮತ್ತು ಪರಮಾನಂದದ ಪ್ರೀತಿಯನ್ನು ಹೇಳಿದರು. ಹೀಗೆ ಅವನು ಅನೇಕ ಜನರನ್ನು ಬಿಡುಗಡೆ ಮಾಡ್ತಾ ಹೋಗ್ತಾರೆ. ಮಥುರಾಗೆ ಹೋಗುವಾಗ ದಾರಿಯಲ್ಲಿ ಭಗವಂತನ ವಿಶ್ರಾಂತಿ ಪಡೆಯಲು ನಿಂತಲ್ಲೆಲ್ಲಾ ಅವನು ಕೃಷ್ಣನ ಪವಿತ್ರ ನಾಮವನ್ನು ಮತ್ತು ಕೃಷ್ಣನ ಮೇಲಿನ ಪರಮಾನಂದದ ಪ್ರೀತಿಯನ್ನು ಉಚ್ಚರಿಸಿದನು. ಹೀಗೆ ಅವನು ಜನರನ್ನು ನೃತ್ಯ ಮಾಡಿಸಿದನು. ಎಲ್ರಿಗೂ ನೃತ್ಯ ಮಾಡಿಸ್ತಾರೆ ಪ್ರಭುಗಳು. ಮತ್ತೆ ಅವರು ಆನಂದವನ್ನು ಪಡಿತಾ ಇರ್ತಾರೆ, ಭಗವಂತನ ನಾಮವನ್ನು ಉಚ್ಚಾರ ಮಾಡ್ತಾ ಹೋಗ್ತಾ ಇರ್ತಾರೆ. ಭಗವಂತ ದಕ್ಷಿಣ ಭಾರತದಲ್ಲಿ ಪ್ರವಾಸ ಮಾಡಿದಾಗ ಅವರು ಅನೇಕ ಜನರನ್ನು ಬಿಡುಗಡೆ ಮಾಡಿದರು. ಮತ್ತು ಅವರು ಪಶ್ಚಿಮ ವಲಯದಲ್ಲಿ ಪ್ರಯಾಣಿಸಿದಾಗ ಅವರು ಅದೇ ರೀತಿ ಅನೇಕ ಜನರನ್ನು ವೈಷ್ಣವ ಧರ್ಮಕ್ಕೆ ಪರಿವರ್ತಿಸಿದರು. ಅದೇ ಮಾರಾಟ ಮಾಡ್ತಾ ಹೋಗ್ತಾರೆ. ಭಗವಂತ ಮಥುರಾಗೆ ಹೋಗುತ್ತಿರುವಾಗ ಅವರು ಹಲವಾರು ಬಾರಿ ಯಮುನಾ ನದಿಯನ್ನು ದಾಟಿದನು ಮತ್ತು ಯಮುನಾ ನದಿಯನ್ನು ನೋಡಿದ ತಕ್ಷಣ ಅವನು ತಕ್ಷಣವೇ ನೀರಿನಲ್ಲಿ ಹಾರಿ ಕೃಷ್ಣನ ಪ್ರೀತಿಯ ಪರಮಾನಂದದಲ್ಲಿ ಪ್ರಜ್ಞೆ ತಪ್ಪಿ ಬೀಳುತ್ತಿದ್ರು. ಯಮುನಾ ನದಿಯಲ್ಲಿ ಅವರು ಆಟ ಆಡ್ತಿದ್ರಲ್ವಾ. ಅವರು ಮಥುರಾವನ್ನು ಸಮೀಪಿಸಿ ನಗರವನ್ನು ನೋಡಿದಾಗ ಅವರು ತಕ್ಷಣವೇ ನೆಲಕ್ಕೆ ಬಿದ್ದು ಪರಮಾನಂದದ ಪ್ರೀತಿಯಿಂದ ನಮಸ್ಕರಿಸಿದರು. ಮಥುರಾಗೆ ಬಂದಾಗ ಎಷ್ಟು ಖುಷಿ ಆಗ್ತದೆ, ಅವರಿಗೆ ಆನಂದ ಆಗ್ತದೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಮಥುರಾ ನಗರವನ್ನು ಪ್ರವೇಶಿಸಿದಾಗ ಅವರು ವಿಶ್ರಾಮ ಘಾಟದಲ್ಲಿ ಸ್ನಾನ ಮಾಡಿದರು. ನಂತರ ಅವರು ಕೃಷ್ಣನ ಜನ್ಮಸ್ಥಳಕ್ಕೆ ಭೇಟಿ ನೀಡಿ ಕೇಶವಜಿ ಎಂಬ ಹೆಸರಿನ ದೇವತೆಯನ್ನು ನೋಡಿದರು. ಅವರು ಈ ದೇವತೆಗೆ ಗೌರವಯುತ ನಮನಗಳನ್ನು ಸಲ್ಲಿಸಿದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಜಪಿಸಿದಾಗ, ನರ್ತಿಸಿದಾಗ ಮತ್ತು ಜೋರಾಗಿ ಕಂಪನಗಳನ್ನು ಮಾಡಿದಾಗ ಅವರ ಪರಮಾನಂದ ಪ್ರೀತಿಯನ್ನು ನೋಡಿ ಎಲ್ಲಾ ಜನರು ಆಶ್ಚರ್ಯಚಕಿತರಾದರು. ಅವರನ್ನು ನೋಡಿ ಎಲ್ಲರೂ ಆಶ್ಚರ್ಯ ಆಗ್ತಾರಂತೆ. ಒಬ್ಬ ಬ್ರಾಹ್ಮಣನು ಶ್ರೀ ಚೈತನ್ಯ ಮಹಾಪ್ರಭುಗಳ ಪಾದ ಕಮಲದ ಮೇಲೆ ಬಿದ್ದು ನಂತರ ಪರಮಾನಂದದ ಪ್ರೀತಿಯಿಂದ ಅವರೊಂದಿಗೆ ನೃತ್ಯ ಮಾಡಲು ಪ್ರಾರಂಭಿಸಿದರು. ಅವರಿಬ್ಬರು ಪರಮ ಪ್ರೀತಿಯಿಂದ ನೃತ್ಯ ಮಾಡಿದರು ಮತ್ತು ಪರಸ್ಪರ ಅಪ್ಪಿಕೊಂಡರು. ತಮ್ಮ ತೋಳುಗಳನ್ನು ಮೇಲೆತ್ತಿ ಹರಿ ಮತ್ತು ಕೃಷ್ಣನ ಪವಿತ್ರ ನಾಮಗಳನ್ನು ಪಠಿಸಿ ಎಂದು ಹೇಳಿದರು. ಆಗ ಎಲ್ಲಾ ಜನರು ಹರಿ ಹರಿ ಎಂದು ಜಪಿಸಲು ಪ್ರಾರಂಭಿಸಿದರು ಮತ್ತು ಅಲ್ಲಿ ದೊಡ್ಡ ಗದ್ದಲ ಉಂಟಾಯಿತು. ಭಗವಾನ್ ಕೇಶವನ ಸೇವೆಯಲ್ಲಿದ್ದ ಪುರೋಹಿತರು ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಹಾರವನ್ನು ಅರ್ಪಿಸಿದರು. ಶ್ರೀ ಚೈತನ್ಯ ಮಹಾಪ್ರಭುಗಳ ನೃತ್ಯ ಮತ್ತು ಜಪವನ್ನು ನೋಡಿದ ಜನರು ಆಶ್ಚರ್ಯಚಕಿತರಾದರು ಮತ್ತು ಅವರೆಲ್ಲರೂ ಇಂತಹ ಅಲೌಕಿಕ ಪ್ರೀತಿ ಎಂದಿಗೂ ಸಾಮಾನ್ಯ ವಿಷಯವಲ್ಲ ಎಂದು ಹೇಳಿದರು. ಇದು ಒಂದು ಅಲೌಕಿಕ ಪ್ರೀತಿ ಅಂತ ಹೇಳ್ತಾರೆ. ಜನರು ಹೇಳಿದರು, ಶ್ರೀ ಚೈತನ್ಯ ಮಹಾಪ್ರಭು ನೋಡುವುದರಿಂದಲೇ ಎಲ್ಲರೂ ಕೃಷ್ಣನ ಪ್ರೀತಿಯಿಂದ ಹುಚ್ಚರಾಗುತ್ತಾರೆ. ಅಲ್ಲಿ ನೋಡಿದವರಿಗೆಲ್ಲ ಅವರಿಗೂ ಸಹ ಪ್ರೀತಿ ಉಂಟಾಗ್ತದೆ. ನಿಜಕ್ಕೂ ಎಲ್ಲರೂ ನಗುತ್ತಿದ್ದಾರೆ, ಅಳುತ್ತಿದ್ದಾರೆ, ನೃತ್ಯ ಮಾಡುತ್ತಿದ್ದಾರೆ, ಜಪಿಸುತ್ತಿದ್ದಾರೆ ಮತ್ತು ಕೃಷ್ಣನ ಪವಿತ್ರ ನಾಮವನ್ನು ಹೇಳ್ತಿದ್ದಾರೆ. ಎಲ್ಲರೂ ಸ್ಟಾರ್ಟ್ ಮಾಡ್ತಾರಂತೆ ಹೇಳಲಿಕ್ಕೆ. ಖಂಡಿತ ಶ್ರೀ ಚೈತನ್ಯ ಮಹಾಪ್ರಭುಗಳು ಎಲ್ಲಾ ರೀತಿಯಿಂದಲೂ ಶ್ರೀಕೃಷ್ಣನ ಅವತಾರ. ಈಗ ಅವರು ಎಲ್ಲವನ್ನೂ ಮುಕ್ತಗೊಳಿಸಲು ಮಥುರೆಗೆ ಬಂದಿದ್ದಾರೆ. ಇದಾದ ನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ಬ್ರಾಹ್ಮಣನನ್ನು ಪಕ್ಕಕ್ಕೆ ಕರೆದೊಯ್ದರು. ಏಕಾಂತ ಸ್ಥಳದಲ್ಲಿ ಕುಳಿತು ಭಗವಂತ ಅವರನ್ನು ಪ್ರಶ್ನಿಸಲು ಪ್ರಾರಂಭಿಸಿದರು. ಒಬ್ಬ ಬ್ರಾಹ್ಮಣ ಕಾಲಿಗೆ ಬಿದ್ದಿದ್ದ ಅಲ್ವಾ, ಅವ್ರ ಹತ್ರ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳಿದರು, ನೀವು ವೃದ್ಧ ಬ್ರಾಹ್ಮಣರು, ನೀವು ಪ್ರಯಾಣಿಕರು ಮತ್ತು ನೀವು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿದಿದ್ದೀರಿ. ಕೃಷ್ಣನ ಮೇಲಿನ ಆನಂದಮಯ ಪ್ರೀತಿಯ ಈ ಅಲೌಕಿಕ ಐಶ್ವರ್ಯವನ್ನು ನೀವು ಎಲ್ಲಿಂದ ಪಡೆದುಕೊಂಡಿದ್ದೀರಿ? ಬ್ರಾಹ್ಮಣ ಹೇಳ್ತಾನೆ, ಪವಿತ್ರ ಶ್ರೀಲ ಮಾಧವೇಂದ್ರ ಪುರಿಯವರು ಪ್ರವಾಸದಲ್ಲಿರುವಾಗ ಮಥುರಾ ನಗರಕ್ಕೆ ಬಂದರು. ಮಥುರಾದಲ್ಲಿದ್ದಾಗ ಶ್ರೀಪಾದ ಮಾಧವೇಂದ್ರ ಪುರಿ ನನ್ನ ಮನೆಗೆ ಭೇಟಿ ನೀಡಿ ನನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿದರು. ಅವರು ನನ್ನ ಮನೆಯಲ್ಲಿ ಊಟವನ್ನು ಮಾಡಿದರು. ಗೋಪಾಲ ದೇವರನ್ನು ಪ್ರತಿಷ್ಠಾಪಿಸಿದ ನಂತರ ಶ್ರೀಲ ಮಾಧವೇಂದ್ರ ಪುರಿ ಅವರಿಗೆ ಸೇವೆ ಸಲ್ಲಿಸಿದರು. ಆ ದೇವರನ್ನು ಇನ್ನು ಗೋವರ್ಧನ ಬೆಟ್ಟದಲ್ಲಿ ಪೂಜಿಸಲಾಗುತ್ತಿದೆ. ನೋಡಿ, ಮಾಧವೇಂದ್ರ ಪುರಿಯಲ್ಲಿ ಒಂದು ಗೋಪಾಲನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರಂತೆ. ಅದೀಗ ಗೋವರ್ಧನ ಬೆಟ್ಟದಲ್ಲಿ ಇದೆ ಅಂತ. ಮಾಧವೇಂದ್ರ ಪುರಿಯವರಿಗೂ ಬ್ರಾಹ್ಮಣರಿಗೂ ಇರುವ ಸಂಬಂಧದ ಬಗ್ಗೆ ಚೈತನ್ಯ ಮಹಾಪ್ರಭುಗಳು ಕೇಳಿದ ತಕ್ಷಣ ಅವರ ಪಾದಗಳಿಗೆ ನಮಸ್ಕರಿಸಿದರು. ಭಯಭೀತರಾದ ಬ್ರಾಹ್ಮಣರು ಕೂಡ ತಕ್ಷಣವೇ ಭಗವಂತನ ಪಾದಗಳಿಗೆ ಬಿದ್ದರು. ಆ ಮಾಧವೇಂದ್ರ ಪುರಿ ಹೆಸರು ಹೇಳುವಾಗ ಅವರ ಪಾದಕ್ಕೆ ಇವರು ಬೀಳ್ತಾರಂತೆ. ಚೈತನ್ಯ ಮಹಾಪ್ರಭುಗಳು ಅವರ ಗುರುಗಳ ತಂದೆ.
ಶ್ರೀ ಚೈತನ್ಯ ಮಹಾಪ್ರಭು ಹೇಳಿದರು, ನೀವು ನನ್ನ ಆಧ್ಯಾತ್ಮಿಕ ಗುರುವಿನ ವೇದಿಕೆಯಲ್ಲಿದ್ದೀರಿ ಮತ್ತು ನಾನು ನಿಮ್ಮ ಶಿಷ್ಯ. ನೀವು ನನ್ನ ಆಧ್ಯಾತ್ಮಿಕ ಗುರುಗಳಾಗಿರುವುದರಿಂದ ನೀವು ನನಗೆ ನಮಸ್ಕರಿಸುವುದು ಸೂಕ್ತವಲ್ಲ. ಇದನ್ನು ಕೇಳಿದ ಬ್ರಾಹ್ಮಣ ಭಯಭೀತನಾದನು. ನಂತರ ಅವನು, ನೀನು ಯಾಕೆ ಹೀಗೆ ಮಾಡುತ್ತೀಯಾ? ನೀನು ಸನ್ಯಾಸಿ ಅಂತ, ನೀ ಯಾಕೆ ಹೀಗೆ ಮಾಡ್ತಿದ್ಯಾ? ನೀನು ಸನ್ಯಾಸಿ ಅಲ್ವಾ? ನಿಮ್ಮ ಪರಮಾನಂದದ ಪ್ರೀತಿಯನ್ನು ನೋಡಿದ ಮೇಲೆ ನೀವು ಮಾಧವೇಂದ್ರ ಪುರಿಯವರೊಂದಿಗೆ ಸ್ವಲ್ಪ ಸಂಬಂಧವನ್ನು ಹೊಂದಿರಬೇಕು ಎಂದು ನಾನು ಊಹಿಸಬಲ್ಲೆ. ಇದು ನನ್ನ ತಿಳುವಳಿಕೆ ಅಂತ ಬ್ರಾಹ್ಮಣ ಹೇಳ್ತಾನೆ. ಇನ್ ಸ್ವಲ್ಪ ಏನೋ ಸಂಬಂಧ ಇರಬೇಕು ಮಾಧವೇಂದ್ರ ಪುರಿಯವರ ಹತ್ರ ಅಂತ. ಮಾಧವೇಂದ್ರ ಪುರಿಯೊಂದಿಗೆ ಸಂಬಂಧವಿದ್ದಾಗ ಮಾತ್ರ ಈ ರೀತಿಯ ಆನಂದ ಪರವಶ ಪ್ರೀತಿಯನ್ನು ಅನುಭವಿಸಬಹುದು. ಅವರಿಲ್ಲದೆ ಅಂತಹ ಅಲೌಕಿಕ ಆನಂದ ಪರವಶ ಪ್ರೀತಿಯ ಪರಿಮಳವು ಅಸಾಧ್ಯ. ನಂತರ ಬಲಭದ್ರ ಭಟ್ಟಾಚಾರ್ಯರು ಮಾಧವೇಂದ್ರ ಪುರಿ ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳ ನಡುವಿನ ಸಂಬಂಧವನ್ನು ವಿವರಿಸಿದರು. ಇದನ್ನು ಕೇಳಿದ ನಂತರ ಬ್ರಾಹ್ಮಣರು ತುಂಬಾ ಸಂತೋಷಪಟ್ಟರು ಮತ್ತು ನೃತ್ಯ ಮಾಡಲು ಪ್ರಾರಂಭಿಸಿದರು. ನಂತರ ಬ್ರಾಹ್ಮಣರು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ತಮ್ಮ ಮನೆಗೆ ಕರೆದೊಯ್ದರು ಮತ್ತು ತಮ್ಮ ಸ್ವಂತ ಇಚ್ಛೆಯಿಂದ ಭಗವಂತನಿಗೆ ವಿವಿಧ ರೀತಿಯಲ್ಲಿ ಸೇವೆ ಸಲ್ಲಿಸಲು ಪ್ರಾರಂಭಿಸಿದರು. ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳ ಊಟವನ್ನು ಬೇಯಿಸಲು ಬಲಭದ್ರ ಭಟ್ಟಾಚಾರ್ಯರನ್ನು ಕೇಳಿದರು. ಆ ಸಮಯದಲ್ಲಿ ಭಗವಂತ ನಸುನಗುತ್ತಾ ಹೀಗೆ ಹೇಳಿದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳಿದರು, ಮಾಧವೇಂದ್ರ ಪುರಿ ಈಗಾಗಲೇ ನಿಮ್ಮ ಮನೆಯಲ್ಲಿ ಊಟ ಮಾಡಿದ್ದಾರೆ. ಆದ್ದರಿಂದ ನೀವು ಅಡುಗೆ ಮಾಡಿ ನನಗೆ ಆಹಾರವನ್ನು ನೀಡಬಹುದು. ಅದು ನನ್ನ ಸೂಚನೆ. ಅವ್ರು ಮಾಡಿದ್ಮೇಲೆ ನಾನ್ ಮಾಡ್ತೇನೆ. ಒಬ್ಬ ಮಹಾನ್ ವ್ಯಕ್ತಿ ಯಾವುದೇ ಕ್ರಿಯೆಯನ್ನು ಮಾಡಿದರೂ ಸಾಮಾನ್ಯ ಜನರು ಅನುಸರಿಸುತ್ತಾರೆ ಮತ್ತು ಅವರು ಅನುಕರಣೀಯ ಕಾರ್ಯಗಳ ಮೂಲಕ ಯಾವ ಮಾನದಂಡಗಳನ್ನು ನಿಗದಿಪಡಿಸುತ್ತಾರೋ ಇಡೀ ಪ್ರಪಂಚವೂ ಅನುಸರಿಸುತ್ತದೆ. ಅಂದ್ರೆ ಶ್ರೇಷ್ಠನಾದವನು ಒಬ್ಬ ನಾಯಕ ಏನ್ ಮಾಡ್ತಾನೆ ಅದನ್ನೆಲ್ಲರೂ ಕೂಡ ಅನುಸರಣೆ ಮಾಡ್ತಾರೆ. ಇಲ್ಲಿ ಮಾಧವೇಂದ್ರ ಪುರಿ ಮಾಡಿದನು ಭಗವಂತ ಮಾಡ್ತಾ ಇರ್ತಾರೆ. ಬ್ರಾಹ್ಮಣನು ನಾಸೋಡಿಯ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವನು ಮತ್ತು ಸನ್ಯಾಸಿ ಅಂತಹ ಬ್ರಾಹ್ಮಣನಿಂದ ಆಹಾರವನ್ನು ಸ್ವೀಕರಿಸುವುದಿಲ್ಲ. ಬ್ರಾಹ್ಮಣರು ಸಾನೋದಿಯ ಸಮುದಾಯಕ್ಕೆ ಸೇರಿದವರಾಗಿದ್ದರೂ ಶೀಲ ಮಾಧವೇಂದ್ರ ಪುರಿ ಅವರು ವೈಷ್ಣವರಂತೆ ವರ್ತಿಸುವುದನ್ನು ಕಂಡರು ಮತ್ತು ಆದ್ದರಿಂದ ಅವರನ್ನು ತಮ್ಮ ಶಿಷ್ಯರನ್ನಾಗಿ ಸ್ವೀಕರಿಸಿದರು. ಅವರು ಬೇಯಿಸಿದ ಆಹಾರವನ್ನು ಮಾಧವೇಂದ್ರ ಪುರಿ ಕೂಡ ಸ್ವೀಕರಿಸಿದ್ದರು. ಆದ್ದರಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳು ಬ್ರಾಹ್ಮಣರಿಂದ ಸ್ವ ಇಚ್ಛೆಯಿಂದ ಆಹಾರವನ್ನು ಬೇಡಿಕೊಂಡರು ಮತ್ತು ಬ್ರಾಹ್ಮಣರು ಸ್ವಾಭಾವಿಕ ನಮ್ರತೆಯನ್ನು ಅನುಭವಿಸಿ ಈ ಕೆಳಗಿನಂತೆ ಮಾತನಾಡಲು ಪ್ರಾರಂಭಿಸಿದರು. ನಿಮಗೆ ಆಹಾರವನ್ನು ಅರ್ಪಿಸುವುದು ನನಗೆ ದೊರೆತ ದೊಡ್ಡ ಸೌಭಾಗ್ಯ. ನೀವು ಪರಮಾತ್ಮ ಮತ್ತು ಅಲೌಕಿಕ ಸ್ಥಾನದಲ್ಲಿ ಇರುವುದರಿಂದ ನೀವು ಯಾವುದೇ ರೀತಿಯಲ್ಲಿ ನಿರ್ಬಂಧಿತರಲ್ಲ. ನಿಮಗೆ ಯಾವುದು ಕೂಡ ಆತಂಕಗಳು ಅಡ್ಡಿಗಳು ಇಲ್ಲ ಅಂತ ಹೇಳ್ತಾರೆ. ಮೂರ್ಖ ಜನರು ನಿನ್ನನ್ನು ದೂಷಿಸುತ್ತಾರೆ, ಆದರೆ ಅಂತಹ ದುಷ್ಕರ್ಮಿಗಳ ಮಾತುಗಳನ್ನು ನಾನು ಸಹಿಸುವುದಿಲ್ಲ. ಶ್ರೀ ಚೈತನ್ಯ ಮಹಾಪ್ರಭುಗಳು ಉತ್ತರಿಸಿದರು, ವೇದಗಳು, ಪುರಾಣಗಳು ಮತ್ತು ಮಹಾನ್ ವಿದ್ವಾಂಸ ಋಷಿಗಳು ಯಾವಾಗಲೂ ಪರಸ್ಪರ ಒಪ್ಪಂದದಲ್ಲಿರುವುದಿಲ್ಲ. ಪರಿಣಾಮವಾಗಿ ಧಾರ್ಮಿಕ ತತ್ವಗಳು ವಿಭಿನ್ನವಾಗಿವೆ. ಭಕ್ತನ ನಡವಳಿಕೆಯು ಧಾರ್ಮಿಕ ತತ್ವಗಳ ನಿಜವಾದ ಉದ್ದೇಶವನ್ನು ಸ್ಥಾಪಿಸುತ್ತದೆ. ಮಾಧವೇಂದ್ರ ಪುರಿ ಗೋಸ್ವಾಮಿಯ ನಡವಳಿಕೆಯು ಅಂತಹ ಧಾರ್ಮಿಕ ತತ್ವಗಳ ಸಾರವಾಗಿದೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಮುಂದುವರಿಸಿದರು, ಒಣ ವಾದಗಳು ಅನಿರ್ಣಾಯಕ ಇತರರಿಗಿಂತ ಭಿನ್ನವಾಗಿರದ ಮಹಾನ್ ವ್ಯಕ್ತಿತ್ವವನ್ನು ಮಹಾನ್ ಋಷಿ ಎಂದು ಪರಿಗಣಿಸಲಾಗುವುದಿಲ್ಲ. ವೈವಿಧ್ಯಮಯವಾದ ವೇದಗಳನ್ನು ಅಧ್ಯಯನ ಮಾಡುವುದರಿಂದ ಧಾರ್ಮಿಕ ತತ್ವಗಳನ್ನು ಅರ್ಥ ಮಾಡಿಕೊಳ್ಳುವ ಸರಿಯಾದ ಮಾರ್ಗಕ್ಕೆ ಬರಲು ಸಾಧ್ಯವಿಲ್ಲ. ಬೇರೆ ಬೇರೆ ವೇದಗಳನ್ನು ಓದಿದ್ರೆ ಏನು ಧಾರ್ಮಿಕ ತತ್ವಗಳು ಅರ್ಥ ಆಗುದಿಲ್ಲ ಅಂತ ಹೇಳ್ತಾರೆ. ಧಾರ್ಮಿಕ ತತ್ವಗಳ ಘನ ಸತ್ಯವು ಕಲಬರಕೆ ಇಲ್ಲದ ಸ್ವಯಂ ಸಾಕ್ಷಾತ್ಕಾರ ಹೊಂದಿದ ವ್ಯಕ್ತಿಯ ಹೃದಯದಲ್ಲಿ ಅಡಗಿರುತ್ತದೆ. ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಯಲ್ಲಿ ಈ ಎಲ್ಲ ಕಲಬರಕೆ ಇಲ್ಲದ ತತ್ವಗಳೆಲ್ಲ ಸ್ವಯಂ ಆಗಿ ಅಡಗಿರ್ತದೆ ಅಂತ ಹೇಳ್ತಾರೆ. ಪರಿಣಾಮವಾಗಿ ಶಾಸ್ತ್ರಗಳು ದೃಢೀಕರಿಸಿದಂತೆ ಮಹಾಜನರು ಪ್ರತಿಪಾದಿಸುವ ಯಾವುದೇ ಪ್ರಗತಿಪರ ಮಾರ್ಗವನ್ನು ಒಬ್ಬರು ಸ್ವೀಕರಿಸಬಹುದು. ಈ ಚರ್ಚೆಯ ನಂತರ ಬ್ರಾಹ್ಮಣರು ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಊಟ ಬಡಿಸಿದರು. ನಂತರ ಮಥುರಾದಲ್ಲಿ ವಾಸಿಸುವ ಎಲ್ಲಾ ಜನರು ಭಗವಂತನನ್ನು ನೋಡಲು ಬಂದರು. ಲಕ್ಷಾಂತರ ಜನರು ಬಂದರು ಮತ್ತು ಯಾರೂ ಅವರನ್ನು ಎಣಿಸಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳು ಜನರಿಗೆ ಶ್ರವಣ ನೀಡಲು ಮನೆಯಿಂದ ಹೊರಬಂದರು. ಜನರು ಒಟ್ಟುಗೂಡಿದಾಗ ಶ್ರೀ ಚೈತನ್ಯ ಮಹಾಪ್ರಭು ತಮ್ಮ ತೋಳುಗಳನ್ನು ಮೇಲಕ್ಕೆತ್ತಿ ಬಹಳ ಜೋರಾಗಿ ಹೇಳಿದರು, ಹರಿಬೋಲ್. ಜನರು ಭಗವಂತನಿಗೆ ಪ್ರತಿಕ್ರಿಯಿಸಿದರು ಮತ್ತು ಪರಮಾನಂದಗೊಂಡರು. ಹುಚ್ಚರಂತೆ ಅವರು ನೃತ್ಯ ಮಾಡಲು ಮತ್ತು ಹರಿ ಎಂಬ ಅಲೌಕಿಕ ಶಬ್ದವನ್ನು ಕಂಪಿಸಲು ಪ್ರಾರಂಭಿಸಿದರು. ಹರಿ ಹರಿ ಅಂತ ನೃತ್ಯ ಮಾಡ್ತಾರಂತೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಯಮುನಾ ನದಿಯ ದಡದಲ್ಲಿರುವ 24 ಘಾಟ್ಗಳಲ್ಲಿ ಸ್ನಾನ ಮಾಡಿದರು ಮತ್ತು ಬ್ರಾಹ್ಮಣರು ಅವರಿಗೆ ಎಲ್ಲಾ ತೀರ್ಥಯಾತ್ರೆಯ ಸ್ಥಳಗಳನ್ನು ತೋರಿಸಿದರು. ಎಲ್ಲ ಸ್ಥಳಗಳನ್ನು ತೋರಿಸ್ತಾರಂತೆ. 24 ಘಾಟ್ಗಳಲ್ಲಿ ಸ್ನಾನ ಮಾಡ್ತಾರಂತೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಯಮುನಾದ ದಡದಲ್ಲಿರುವ ಸ್ವಯಂಭೂ, ವಿಶ್ರಾಮ ಘಾಟ, ದೀರ್ಘ ವಿಷ್ಣು, ಭೂತೇಶ್ವರ, ಮಹಾವಿದ್ಯ ಮತ್ತು ಗೋಕರ್ಣ ಸೇರಿದಂತೆ ಎಲ್ಲಾ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡಿದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ವೃಂದಾವನದ ವಿವಿಧ ಕಾಡುಗಳನ್ನು ನೋಡಲು ಬಯಸಿದಾಗ ಅವರು ತಮ್ಮೊಂದಿಗೆ ಬ್ರಾಹ್ಮಣನನ್ನು ಕರೆದೊಯ್ದರು.
ಶ್ರೀ ಚೈತನ್ಯ ಮಹಾಪ್ರಭುಗಳು ಮಧುವನ, ತಾಳವನ, ಕುಮುದವನ, ಬಹುಲಾವನ ಸೇರಿದಂತೆ ವಿವಿಧ ಕಾಡುಗಳಿಗೆ ಭೇಟಿ ನೀಡಿದರು. ಅವರು ಎಲ್ಲಿಗೆ ಹೋದರು? ಅವರು ಪರಮಾನಂದದ ಪ್ರೀತಿಯಿಂದ ಸ್ನಾನ ಮಾಡಿದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ವೃಂದಾವನದ ಮೂಲಕ ಹಾದು ಹೋದಾಗ ಮೇಯುತ್ತಿದ್ದ ಹಸುಗಳ ಹಿಂಡುಗಳು ಅವರು ಹಾದು ಹೋಗುವುದನ್ನು ನೋಡಿ ತಕ್ಷಣವೇ ಅವರನ್ನು ಸುತ್ತುವರೆದು ಜೋರಾಗಿ ಕಿರುಚಲು ಪ್ರಾರಂಭಿಸಿದಂತೆ ದನಗಳು. ಹಿಂಡುಗಳು ತನ್ನ ಬಳಿಗೆ ಬರುವುದನ್ನು ನೋಡಿ ಭಗವಂತನು ಪರಮಾನಂದದ ಪ್ರೀತಿಯಿಂದ ದಿಗ್ಭ್ರಮೆಗೊಂಡನು. ಕೃಷ್ಣನಾಗಿ ಕಾಣ್ತಿತ್ತೇನು ಅವರಿಗೆ, ದನಗಳಿಗೆ. ನಂತರ ಹಸುಗಳು ಆತನ ದೇಹವನ್ನು ಅಪಾರ ಪ್ರೀತಿಯಿಂದ ನೆಕ್ಕಲು ಪ್ರಾರಂಭಿಸಿದರು. ಸಮಾಧಾನಗೊಂಡ ಶ್ರೀ ಚೈತನ್ಯ ಮಹಾಪ್ರಭುಗಳು ಹಸುಗಳನ್ನು ಮುಗ್ಧಿಸಲು ಪ್ರಾರಂಭಿಸಿದರು ಮತ್ತು ಹಸುಗಳು ಅವರ ಸಹವಾಸವನ್ನು ಬಿಟ್ಟುಕೊಡಲು ಸಾಧ್ಯವಾಗದೆ ಅವರೊಂದಿಗೇ ಹೋದವು. ಗೋಪಾಲಕರು ಮತ್ತು ಕೃಷ್ಣನ ಬಹಳ ಕಷ್ಟದಿಂದ ಮಾತ್ರ ಹಸುಗಳನ್ನು ಹಿಂದಕ್ಕೆ ಇಡಲು ಸಾಧ್ಯವಾಯಿತು. ನಂತರ ಭಗವಂತ ಜಪಿಸಿದಾಗ ಎಲ್ಲಾ ಜಿಂಕೆಗಳು ಅವನ ಮಧುರವಾದ ಧ್ವನಿಯನ್ನು ಕೇಳಿ ಅವನನ್ನು ಸಮೀಪಿಸಿದವು. ಡೂಕ್ಸ್ ಮತ್ತು ಬಕ್ಸ್ ಅಂದ್ರೆ ಇದಲ್ಲ, ಇಂಗ್ಲಿಷ್ ಅಲ್ಲಿ ಶಬ್ದ. ಬಂದು ಭಗವಂತನ ಮುಖವನ್ನು ನೋಡಿದಾಗ ಅವರು ಆತನ ದೇಹವನ್ನು ನೆಕ್ಕಲು ಪ್ರಾರಂಭಿಸಿದರು. ಅವನಿಗೆ ಸ್ವಲ್ಪವೂ ಭಯಪಡದೆ ಅವುಗಳು ಆತನೊಂದಿಗೆ ದಾರಿಯುದ್ದಕ್ಕೂ ಹೋದರು. ಗಿಳಿ ಮತ್ತು ಕೋಗಿಲೆಂತಹ ಬಿಂಬಲ್ಬೀಗಳು ಮತ್ತು ಹಕ್ಕಿಗಳು 5ನೇ ಸ್ವರದಲ್ಲಿ ಜೋರಾಗಿ ಹಾಡಲು ಪ್ರಾರಂಭಿಸಿದವು ಮತ್ತು ನವಿಲುಗಳು ಭಗವಂತನ ಮುಂದೆ ನೃತ್ಯ ಮಾಡಲು ಪ್ರಾರಂಭಿಸಿದವು. ಶ್ರೀ ಚೈತನ್ಯ ಮಹಾಪ್ರಭು ಅವರು ನಂತರ ವೃಂದಾವನದ ಮರಗಳು ಮತ್ತು ಬಳ್ಳಿಗಳು ಸಂತೋಷಪಟ್ಟವು. ಅವುಗಳ ಕೊಂಬೆಗಳು ಎದ್ದು ನಿಂತು ಜೇನುತುಪ್ಪದ ರೂಪದಲ್ಲಿ ಆನಂದದ ಕಣ್ಣೀರು ಸುರಿಸಲಾರಂಭಿಸಿದರು. ಮರಗಳು ಸಹ ಕಣ್ಣೀರು ಹಾಕ್ತಿದ್ವಂತೆ. ಹಣ್ಣುಗಳು, ಹೂವುಗಳು ತುಂಬಿದ್ದ ಮರಗಳ ಕೊಂಬೆಗಳು ಮತ್ತು ಬಳ್ಳಿಗಳು ಭಗವಂತನ ಪಾದಕಮಲದ ಮೇಲೆ ಬಿದ್ದು ಸ್ನೇಹಿತರಂತೆ ವಿವಿಧ ಪ್ರಸ್ತುತಿಗಳೊಂದಿಗೆ ಅವರನ್ನು ಸ್ವಾಗತಿಸಿದವು. ಹೀಗೆ ವೃಂದಾವನದ ಎಲ್ಲಾ ಚಲನಶೀಲ ಮತ್ತು ಚಲನರಹಿತ ಜೀವಿಗಳು, ಅಂದ್ರೆ ಚಲಿಸದೇ ಇರುವ ಎಲ್ಲಾ ಜೀವಿಗಳು ಭಗವಂತನನ್ನು ನೋಡಿ ಸಂತೋಷಪಟ್ರು. ಇನ್ನೊಬ್ಬ ಸ್ನೇಹಿತನನ್ನು ನೋಡಿ ಸ್ನೇಹಿತರು ಸಂತೋಷ ಪಟ್ಟಂತೆ. ಒಬ್ಬ ಗೆಳೆಯನನ್ನು ಅಪರೂಪ ಕಂಡ್ರೆ ಎಷ್ಟು ಖುಷಿ ಆಗ್ತದೆ, ಆತರ ಎಲ್ರಿಗೂ ತಮ್ಮ ಗೆಳೆಯ ಬಂದ ಅಂತ, ಕೃಷ್ಣ ಬಂದ ಅಂತ ಅವರಿಗೆ ಖುಷಿ ಆಗ್ತದೆ. ಅವರ ವಾತ್ಸಲ್ಯವನ್ನು ನೋಡಿ ಭಗವಂತನ ಪರಮಾನಂದದ ಪ್ರೀತಿಯಿಂದ ಪ್ರೇರಿತನಾದನು. ಒಬ್ಬ ಸ್ನೇಹಿತ ತನ್ನ ಸ್ನೇಹಿತರೊಂದಿಗೆ ಆಟವಾಡುವಂತೆಯೇ ಅವನು ಅವರೊಂದಿಗೆ ಆಟವಾಡಲು ಪ್ರಾರಂಭಿಸಿದನು. ಹೀಗಾಗಿ ಅವರು ಸ್ವಯಂ ಪ್ರೇರಣೆಯಿಂದ ತನ್ನ ಸ್ನೇಹಿತರ ನಿಯಂತ್ರಣಕ್ಕೆ ಬಂದನು. ಗೆಳೆಯರ ಕಂಟ್ರೋಲಿಗೆ ಬರ್ತಾನೆ ಭಗವಂತ ಅಲ್ಲಿ. ಶ್ರೀ ಚೈತನ್ಯ ಮಹಾಪ್ರಭುಗಳು ಪ್ರತಿಯೊಂದು ಮರ ಮತ್ತು ಬಳ್ಳಿಯನ್ನು ಅಪ್ಪಿಕೊಳ್ಳಲು ಪ್ರಾರಂಭಿಸಿದರು ಮತ್ತು ಅವರು ಧ್ಯಾನದಲ್ಲಿರುವಂತೆ ತಮ್ಮ ಹಣ್ಣುಗಳು ಮತ್ತು ಹೂವುಗಳನ್ನು ಅರ್ಪಿಸಲು ಪ್ರಾರಂಭಿಸಿದರು. ಭಗವಂತನ ದೇಹವು ಚಂಚಲವಾಗಿತ್ತು ಮತ್ತು ಕಣ್ಣೀರು, ನಡುಕ ಮತ್ತು ಹರ್ಷೋದ್ಗಾರಗಳು ಸ್ಪಷ್ಟವಾಗಿದ್ದು ಅವರು ಬಹಳ ಜೋರಾಗಿ ಹೇಳಿದರು, ಕೃಷ್ಣ ಎಂದು ಜಪಿಸಿ. ಎಲ್ಲರೂ ಕೃಷ್ಣ ಅಂತ ಜಪ ಮಾಡಿ ಅಂತ ಹೇಳ್ತಾರೆ. ಎಲ್ಲಾ ಚಲಿಸುವ ಮತ್ತು ಚಲಿಸದ ಜೀವಿಗಳು ನಂತರ ಹರೇ ಕೃಷ್ಣನ ಅಲೌಕಿಕ ಶಬ್ದವನ್ನು ಕಂಪಿಸಲು ಪ್ರಾರಂಭಿಸಿದವು. ಅವು ಚೈತನ್ಯ ಮಹಾಪ್ರಭುಗಳ ಆಳವಾದ ಧ್ವನಿಯನ್ನು ಪ್ರತಿಧ್ವನಿಸುವಂತಿರುವಂತೆ. ನಂತರ ಭಗವಂತ ಜಿಂಕೆಯ ಕುತ್ತಿಗೆಯನ್ನು ಹಿಡಿದು ಅಳಲು ಪ್ರಾರಂಭಿಸಿದನು. ಜಿಂಕೆಯ ದೇಹಗಳಲ್ಲಿ ಸಂತೋಷವು ಎದ್ದು ಕಾಣುತ್ತಿತ್ತು ಮತ್ತು ಅವುಗಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ಮರಗಳ ಕೊಂಬೆಗಳ ಮೇಲೆ ಗಂಡು ಮತ್ತು ಹೆಣ್ಣು ಗಿಳಿ ಕಾಣಿಸಿಕೊಂಡಾಗ ಭಗವಂತ ಅವರನ್ನು ನೋಡಿ ಅವರು ಮಾತನಾಡುವುದನ್ನು ಕೇಳಲು ಬಯಸಿದನು. ಗಿಳಿಗಳು ಮಾತಾಡ್ತಿದ್ವಂತೆ, ಅದನ್ನು ನೋಡಿ ಇಷ್ಟಪಟ್ಟರಂತೆ ಕೇಳಲಿಕ್ಕೆ. 2 ಗಿಳಿಗಳು ಭಗವಂತನ ಕೈಗೆ ಹಾರಿ ಬಂದು ಕೃಷ್ಣನ ಅಲೌಕಿಕ ಗುಣಗಳನ್ನು ಜಪಿಸಲು ಪ್ರಾರಂಭಿಸಿದವು ಮತ್ತು ಭಗವಂತನು ಅವರ ಮಾತುಗಳನ್ನು ಆಲಿಸಿದನು. ಗಂಡು ಗಿಣಿ ಹಾಡಿತು, ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ಮಹಿಮೆಯು ವಿಶ್ವದಲ್ಲಿರುವ ಎಲ್ಲರಿಗೂ ಪ್ರಯೋಜನಕಾರಿಯಾಗಿದೆ. ಗಿಳಿ ಹೇಳುವಂತದ್ದು ನೋಡಿ ಇದು. ಆತನ ಸೌಂದರ್ಯವು ವೃಂದಾವನದ ಗೋಪಿಕೆಯರ ಮೇಲೆ ವಿಜಯ ಸಾಧಿಸುತ್ತದೆ ಮತ್ತು ಅವರ ತಾಳ್ಮೆಯನ್ನು ನಿಗ್ರಹಿಸುತ್ತದೆ. ಆತನ ಲೀಲೆಗಳು ಭಾಗ್ಯದೇವತೆಯನ್ನು ಬೆರಗುಗೊಳಿಸುತ್ತದೆ ಮತ್ತು ಆತನ ದೈಹಿಕ ಶಕ್ತಿಯು ಗೋವರ್ಧನ ಬೆಟ್ಟವನ್ನು ಚೆಂಡಿನಂತಹ ಸಣ್ಣ ಆಟಿಕೆಯಾಗಿ ಪರಿವರ್ತಿಸುತ್ತದೆ. ಆತನ ನಿರ್ಮಲ ಗುಣಗಳು ಅಪರಿಮಿತವಾಗಿವೆ ಮತ್ತು ಆತನ ನಡವಳಿಕೆಯು ಎಲ್ಲರನ್ನೂ ತೃಪ್ತಿಪಡಿಸುತ್ತದೆ. ಶ್ರೀಕೃಷ್ಣನು ಎಲ್ಲರಿಗೂ ಆಕರ್ಷಕ. ಓಹೋ, ನಮ್ಮ ಭಗವಂತ ಇಡೀ ವಿಶ್ವವನ್ನು ಉಳಿಸಿಕೊಳ್ಳಲಿ ಅಂತ ಗಂಡು ಗಿಳಿ ಹೇಳ್ತದಂತೆ. ಗಂಡು ಗಿಣಿಯಿಂದ ಶ್ರೀಕೃಷ್ಣನ ಈ ವಿವರಣೆಯನ್ನು ಕೇಳಿದ ನಂತರ ಹೆಣ್ಣು ಗಿಣಿ ಶ್ರೀಮತಿ ರಾಧಾರಾಣಿಯ ವಿವರಣೆಯನ್ನು ಪಠಿಸಲು ಪ್ರಾರಂಭಿಸಿತು. ಹೆಣ್ಣು ಗಿಳಿ ಹೇಳಿತು, ಶ್ರೀಮತಿ ರಾಧಾರಾಣಿಯ ವಾತ್ಸಲ್ಯ, ಆಕೆಯ ಅದ್ಭುತ ಸೌಂದರ್ಯ ಮತ್ತು ಉತ್ತಮ ನಡವಳಿಕೆ, ಆಕೆಯ ಕಲಾತ್ಮಕ ನೃತ್ಯ ಮತ್ತು ಜಪ ಮತ್ತು ಆಕೆಯ ಕಾವ್ಯಾತ್ಮಕ ಸಂಯೋಜನೆಗಳು ಎಲ್ಲವೂ ಎಷ್ಟು ಆಕರ್ಷಕವಾಗಿವೆ ಎಂದರೆ ಅವು ಕೃಷ್ಣನ ಮನಸ್ಸನ್ನು ಆಕರ್ಷಿಸುತ್ತವೆ. ಅವನು ವಿಶ್ವದಲ್ಲಿರುವ ಪ್ರತಿಯೊಬ್ಬರ ಮನಸ್ಸನ್ನು ಆಕರ್ಷಿಸುತ್ತಾನೆ ಅಂತ ಗಿಳಿ ಹೇಳ್ತದೆ. ಆಮೇಲೆ ಗಂಡು ಗಿಳಿ ಹೇಳಿತು, ಕೃಷ್ಣನು ಮನ್ಮಥನ ಮನಸ್ಸನ್ನು ನೋಡಿ ಮೋಡಿ ಮಾಡುವವನು. ನಂತರ ಅದು ಇನ್ನೊಂದು ಶ್ಲೋಕವನ್ನು ಪಠಿಸಲು ಪ್ರಾರಂಭಿಸಿತು. ಮನ್ಮಥನನ್ನು ಕೂಡ ಮೋಡಿ ಮಾಡ್ತಾನೆ ಅಂತ ಹೇಳಿ ಶ್ಲೋಕ ಹೇಳಲಿಕ್ಕೆ ಶುರು ಮಾಡ್ತಾನಂತೆ.
ಆಗ ಗಂಡು ಗಿಳಿ ಹೇಳಿತು, ನನ್ನ ಪ್ರೀತಿಯ ಶಾರಿ, ಶ್ರೀಕೃಷ್ಣನು ಕೊಳಲನ್ನು ಹಿಡಿದು ವಿಶ್ವದಾದ್ಯಂತ ಎಲ್ಲಾ ಮಹಿಳೆಯರ ಹೃದಯಗಳನ್ನು ಮೂಡಿ ಮಾಡುತ್ತಾನೆ. ಅವನು ನಿರ್ದಿಷ್ಟವಾಗಿ ಸುಂದರ ಗೋಪಿಕೆಯರನ್ನು ಆನಂದಿಸುವವನು ಮತ್ತು ಅವನು ಮನ್ಮಥನನ್ನು ಮೋಡಿ ಮಾಡುವವನು. ಅವನನ್ನು ಸ್ತುತಿಸಲಿ. ನಂತರ ಹೆಣ್ಣು ಗಿಣಿ ಗಂಡು ಗಿಣಿಯ ಜೊತೆ ತಮಾಷೆಯಾಗಿ ಮಾತನಾಡಲು ಪ್ರಾರಂಭಿಸಿತು ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳು ಅವುಗಳ ಮಾತನ್ನು ಕೇಳಿ ಅದ್ಭುತವಾದ ಆನಂದ ಪರವಶರಾದರು. ಹೆಣ್ಣು ಗಿಳಿ ಹೇಳಿತು, ಶ್ರೀಕೃಷ್ಣನು ರಾಧಾರಾಣಿಯೊಂದಿಗೆ ಇರುವಾಗ ಅವನು ಮನ್ಮಥನ ಮೋಡಿ ಮಾಡುವವನು, ಇಲ್ಲದಿದ್ದರೆ ಅವನು ಒಬ್ಬಂಟಿಗೆ ಆಗಿರುವಾಗ ಅವನು ಇಡೀ ವಿಶ್ವವನ್ನೇ ಮೋಡಿ ಮಾಡಿದರು. ಅವನು ಸ್ವತಃ ಪ್ರಚೋದಕ ಭಾವನೆಗಳಿಂದ ಮೋಡಿ ಮಾಡಲ್ಪಡುತ್ತಾನೆ. ನಂತರ ಎರಡು ಗಿಳಿಗಳು ಮರದ ಕೊಂಬೆಯ ಮೇಲೆ ಹಾರಿದವು ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳು ನವಿಲು ನೃತ್ಯವನ್ನು ಕುತೂಹಲದಿಂದ ವೀಕ್ಷಿಸಲು ಪ್ರಾರಂಭಿಸಿದರು. ನವಿಲು ನೃತ್ಯ ನೋಡ್ಲಿಕ್ಕೆ ಶುರು ಮಾಡ್ತಾರಂತೆ. ಭಗವಂತನು ನವಿಲುಗಳ ನೀಲಿ ಕುತ್ತಿಗೆಯನ್ನು ನೋಡಿದಾಗ ಅವರ ಕೃಷ್ಣನ ನೆನಪು ತಕ್ಷಣವೇ ಜಾಗೃತವಾಯಿತು ಮತ್ತು ಅವನು ಪರಮಾನಂದದ ಪ್ರೀತಿಯಿಂದ ನೆಲಕ್ಕೆ ಬಿದ್ದನು. ಆ ನೀಲಿ ಕಲರ್ ನೋಡಿದ ಕೂಡಲೇ ಅವರಿಗೆ ಪರಮಾನಂದದ ಇದಾಗ್ತದೆ, ಉನ್ಮಾದ. ಶ್ರೀ ಚೈತನ್ಯ ಮಹಾಪ್ರಭು ಪ್ರಜ್ಞಾಹೀನರಾಗಿರುವುದನ್ನು ಬ್ರಾಹ್ಮಣರು ನೋಡಿದಾಗ ಅವರು ಮತ್ತು ಬಲಭದ್ರ ಭಟ್ಟಾಚಾರ್ಯರವರನ್ನು ನೋಡಿಕೊಂಡರು. ಅವರು ಆತುರಾತುರವಾಗಿ ಭಗವಂತನ ದೇಹದ ಮೇಲೆ ನೀರನ್ನು ಚಿಮುಕಿಸಿದರು. ನಂತರ ಅವರು ಆತನ ಹೊರ ಹೊಟ್ಟೆಯನ್ನು ತೆಗೆದುಕೊಂಡು ಅದರಿಂದ ಆತನಿಗೆ ಬೀಸಲಾರಂಭಿಸಿದರು. ಅಂದ್ರೆ ಬೀಸಣಿಗೆ ತಕೊಂಡು ಹೊರ ಬಟ್ಟೆ ಶಾಲ್ ಇರ್ಬೇಕು, ಗಾಳಿ ಬೀಸ್ಲಿಕ್ಕೆ ಶುರು ಮಾಡ್ತಾರೆ. ನಂತರ ಅವರು ಕೃಷ್ಣನ ಪವಿತ್ರ ನಾಮವನ್ನು ಭಗವಂತನ ಕಿವಿಯಲ್ಲಿ ಜಪಿಸಲು ಪ್ರಾರಂಭಿಸಿದರು. ಭಗವಂತನಿಗೆ ಪ್ರಜ್ಞೆ ಬಂದಾಗ ಅವರು ನೆಲದ ಮೇಲೆ ಉರುಳಲು ಪ್ರಾರಂಭಿಸಿದರು. ಭಗವಂತ ನೆಲದ ಮೇಲೆ ಉರುಳಿದಾಗ ಚೂಪಾದ ಮುಳ್ಳುಗಳು ಅವನ ದೇಹವನ್ನು ಗಾಯಗೊಳಿಸಿದವು. ಅವನನ್ನು ತನ್ನ ತೊಡೆಯ ಮೇಲೆ ಹೊತ್ತುಕೊಂಡು ಬಲಭದ್ರ ಭಟ್ಟಾಚಾರ್ಯನು ಅವನನ್ನು ಸಮಾಧಾನ ಪಡಿಸಿದನು. ಶ್ರೀ ಚೈತನ್ಯ ಮಹಾಪ್ರಭುಗಳ ಮನಸ್ಸು ಕೃಷ್ಣನ ಮೇಲಿನ ಪರಮಾನಂದ ಪ್ರೀತಿಯಲ್ಲಿ ಅಲೆದಾಡಿತು. ಅವರು ತಕ್ಷಣ ಎದ್ದು ನಿಂತು ಜಪಿಸು ಜಪಿಸು ಎಂದು ಹೇಳಿದರು. ನಂತರ ಅವರೇ ನೃತ್ಯ ಮಾಡಲು ಪ್ರಾರಂಭಿಸಿದರು. ಭಗವಂತನ ಆಜ್ಞೆಯಂತೆ ಬಲಭದ್ರ ಭಟ್ಟಾಚಾರ್ಯ ಮತ್ತು ಬ್ರಾಹ್ಮಣ ಇಬ್ಬರು ಕೃಷ್ಣನ ಪವಿತ್ರ ನಾಮವನ್ನು ಜಪಿಸಲು ಪ್ರಾರಂಭಿಸಿದರು. ನಂತರ ಭಗವಂತ ನೃತ್ಯ ಮಾಡುತ್ತಾ ದಾರಿಯಲ್ಲಿ ಮುಂದುವರೆದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಪ್ರದರ್ಶಿಸಿದ ಪರಮಾನಂದ ಪ್ರೇಮದ ಲಕ್ಷಣಗಳನ್ನು ನೋಡಿ ಬ್ರಾಹ್ಮಣರು ಆಶ್ಚರ್ಯಚಕಿತರಾದರು. ನಂತರ ಅವರು ಭಗವಂತನಿಗೆ ರಕ್ಷಣೆ ನೀಡಲು ಉತ್ಸುಕರಾದರು. ಶ್ರೀ ಚೈತನ್ಯ ಮಹಾಪ್ರಭುಗಳ ಮನಸ್ಸು ಜಗನ್ನಾಥಪುರಿಯಲ್ಲಿನ ಪರಮಾನಂದ ಪ್ರೇಮದಲ್ಲಿ ಲೀನವಾಗಿತ್ತು. ಆದರೆ ಅವರು ವೃಂದಾವನಕ್ಕೆ ಹೋಗುವ ದಾರಿಯಲ್ಲಿ ಹಾದು ಹೋಗುವಾಗ ಆ ಪ್ರೇಮವು 100 ಪಟ್ಟು ಹೆಚ್ಚಾಯಿತು. ಮಥುರೆಗೆ ಭೇಟಿ ನೀಡಿದಾಗ ಭಗವಂತನ ಪರಮಾನಂದ ಪ್ರೀತಿ 1000 ಪಟ್ಟು ಹೆಚ್ಚಾಯಿತು. ಆದರೆ ವೃಂದಾವನದ ಕಾಡುಗಳಲ್ಲಿ ಅಲೆದಾಡಿದಾಗ ಅದು 1,00,000 ಪಟ್ಟು ಹೆಚ್ಚಾಯಿತು. ಶ್ರೀ ಚೈತನ್ಯ ಮಹಾಪ್ರಭು ಬೇರೆಡೆ ಇದ್ದಾಗ ಬೃಂದಾವನ ಎಂಬ ಹೆಸರೇ ಅವರ ಪರಮಾನಂದ ಪ್ರೀತಿಯನ್ನು ಹೆಚ್ಚಿಸಲು ಸಾಕಾಗಿತ್ತು. ಈಗ ಅವರು ವಾಸ್ತವವಾಗಿ ಬೃಂದಾವನ ಕಾಡಿನಲ್ಲಿ ಪ್ರಯಾಣಿಸುತ್ತಿದ್ದಾಗ ಅವರ ಮನಸ್ಸು ಹಗಲು ರಾತ್ರಿ ಮಹಾಪರಮಾನಂದ ಪ್ರೀತಿಯಲ್ಲಿ ಲೀನವಾಗಿತ್ತು. ಅವರು ಅಭ್ಯಾಸವಿಲ್ಲದೆ ಊಟ ಮಾಡಿದರು ಮತ್ತು ಸ್ನಾನ ಮಾಡಿದರು. ಹೀಗೆ ನಾನು ಬೃಂದಾವನದ 12 ಕಾಡುಗಳ ಮೂಲಕ ನಡೆಯುವಾಗ ಭೇಟಿ ನೀಡಿದ ಸ್ಥಳಗಳಲ್ಲಿ ಒಂದರಲ್ಲಿ ಭಗವಾನ್ ಚೈತನ್ಯರು ವ್ಯಕ್ತಪಡಿಸಿದ ಪರಮಾನಂದ ಪ್ರೀತಿಯ ವಿವರಣೆಯನ್ನು ಬರೆದಿದ್ದೇನೆ. ಅವರು ಎಲ್ಲೆಡೆ ಅನುಭವಿಸಿದ್ದನ್ನು ವಿವರಿಸಲು ಅಸಾಧ್ಯವಾಗ್ತದೆ ಅಂತ ಇವ್ರು ಹೇಳ್ತಾರೆ. ಅಂದ್ರೆ ಇಷ್ಟೆಲ್ಲ ನಾನು ಬರ್ದಿದ್ದೇನೆ, ಎಲ್ಲವನ್ನು ಹೇಳಲಿಕ್ಕೆ ಕಷ್ಟ ಅಂತ ಹೇಳಿದ್ದಾರೆ. ಇವತ್ತಿಗೆ ಅಷ್ಟೇ, ಇದರಲ್ಲಿ ಏನು ವಿಷಯ ಇಲ್ಲ. ಕೆಳಗಿದೆ ಶ್ರೀ ಚೈತನ್ಯ ಮಹಾಪ್ರಭುಗಳು ವೃಂದಾವನದಲ್ಲಿ ಅನುಭವಿಸಿದ ಪರಮಾನಂದ ಪ್ರೇಮದ ರೂಪಾಂತರಗಳನ್ನು ವಿಸ್ತಾರವಾಗಿ ವಿವರಿಸುವ ಲಕ್ಷಾಂತರ ಪುಸ್ತಕಗಳನ್ನು ಭಗವಾನ್ ಅನಂತ ಬರೆದಿದ್ದಾರೆ ಅಂತ ಹೇಳಿದ್ದಾರೆ. ಈ ಲೀಲೆಗಳ ಒಂದು ತುಣುಕನ್ನು ಸಹ ಭಗವಾನ್ ಅನಂತನು ವಿವರಿಸಲು ಸಾಧ್ಯವಿಲ್ಲದ ಕಾರಣ ನಾನು ದಿಕ್ಕನ್ನು ತೋರಿಸುತ್ತಿದ್ದೇನೆ. ಭಗವಾನ್ ಅನಂತ ಅಂತ ಹೇಳಿದ್ರೆ ಶೇಷ, ಅವನಿಗೆ ವರ್ಣಿಸ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ, ನಾನು ದಿಕ್ಕನ್ನು ತೋರಿಸ್ತಿದ್ದೇನೆ ಅಂದ್ರೆ ನನಗೆ ಅದು ಸಾಧ್ಯವಾಗ್ಲಿಕ್ಕಿಲ್ಲ. ಶ್ರೀ ಚೈತನ್ಯ ಮಹಾಪ್ರಭುಗಳ ಲೀಲೆಗಳ ಪ್ರವಾಹದಲ್ಲಿ ಇಡೀ ಪ್ರಪಂಚವು ಲೀನವಾಯಿತು. ಒಬ್ಬ ವ್ಯಕ್ತಿಯು ಆ ನೀರಿನಲ್ಲಿ ಈಜಲು ಸಾಧ್ಯ, ಅವನಿಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟರ ಮಟ್ಟಿಗೆ ಈಜಬಹುದು. ಶ್ರೀ ರೂಪ ಮತ್ತು ರಘುನಾಥರ ಪಾದಕಮಲಗಳಲ್ಲಿ ಪ್ರಾರ್ಥಿಸುತ್ತಾ ಯಾವಾಗಲೂ ಅವರ ಕರುಣೆಯನ್ನು ಬಯಸುತ್ತಾ ನಾನು ಕೃಷ್ಣದಾಸ ಶ್ರೀ ಚೈತನ್ಯ ಚರಿತಾಮೃತವನ್ನು ಹೇಳುತ್ತೇನೆ. ಅವರಿದೆಲ್ಲ ಹೇಳುವಂತದ್ದು, ಅವರ ಹೆಜ್ಜೆಗಳನ್ನು ಅನುಸರಿಸಿ. ಹರೇ ಕೃಷ್ಣ. ಇವತ್ತಿದು ಮುಗಿದಿದೆ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಇಲ್ಲಿ ನೆರೆದಿರುವ ಎಲ್ಲ ಭಕ್ತ ವೃಂದದವರಿಗೂ ಜೈ. ರಾಧಾ ಗೋವಿಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಚೈತನ್ಯ ಚರಿತಾಮೃತ ಕಿ ಜೈ. ಹರೇ ಕೃಷ್ಣ. ಅಟೆಂಡೆನ್ಸ್ ಹಾಕಿ ಎಲ್ಲರೂ. ಕೃಷ್ಣ ಪ್ರಭು. ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ದಂಡೋತ್ಪನ್ನ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಧನ್ಯವಾದಗಳು. ಅಟೆಂಡೆನ್ಸ್ ಹಾಕಿ, ಅಟೆಂಡೆನ್ಸ್ ಹಾಕಿ. ಪ್ರಣಾಮಗಳು ಮಾತಾಜಿ. ಧನ್ಯವಾದಗಳು. ಪ್ರಣಾಮಗಳು ಮಾತಾಜಿ. ಅಟೆಂಡೆನ್ಸ್ ಹಾಕಿ. ಹಾಕಿದ್ದೇವೆ ಮಾತಾಜಿ.
ಹರೇ ಕೃಷ್ಣ ಮಾತಾಜಿ ಧನ್ಯವಾದಗಳು. ಆದ್ರೆ ಎಂಡ್ ಮಾಡುವ. ನಾಳೆ ಬನ್ನಿ, ನಾಳೆ ಬೇರೆ ಇದೆ, ಬೇರೆ ಸಬ್ಜೆಕ್ಟ್, ಬೇರೊಂದು ಕತೆ. ಶುಕ್ರವಾರ ಎಲ್ಲರೂ 6 ಗಂಟೆಗೆ ಲಿಂಕ್ ಕಳಿಸ್ತೇನೆ ನಾನು ಅದಕ್ಕೆ ಬಂದು ಜಾಯಿನ್ ಆಗಿ. ಕನ್ನಡದವರದು ನಾಟಕ ಇದೆ, 4ನೇ ನಾಟಕ ಕನ್ನಡದವರದು. ಫಸ್ಟ್ ಇಂಗ್ಲಿಷ್, ನೆಕ್ಸ್ಟ್ ಗುಜರಾತ್, ನಂತರ ಹಿಂದಿ, ಹೌದು ಹಿಂದಿ, ನಂತರ ಕನ್ನಡ. 4ನೇ ಇದು ಕನ್ನಡ ಬರ್ತದೆ. ಶುಕ್ರವಾರ 6 ಗಂಟೆಗೆ. ನಮ್ಮದಾಗುವಾಗ ಒಂದು 6:30 ಆಗ್ಬೋದೇನು, ಏನು ಇದಾಗ್ತದೆ ಕನ್ನಡದವರು. ಹರೇ ಕೃಷ್ಣ. 6 ಗಂಟೆ ಆಗುತ್ತಲ್ಲ ಮಾತಾಜಿ ಚೇತನ ಚರಿತಾಮೃತ? ಹೌದು 6 ಗಂಟೆಗೆ. ನಮ್ಮ